ये ज़मीं गा रही है, आसमां गा रहा है, साथ मेरे ये सारा जहां गा रहा है. ನಮ್ಮ ಹೋಟ್ಲಿದ್ದು ಹೋಟ್ಲಲ್ಲಿ ಹೆಂಗೆ ಅಂದರೆ ನಾನು ಹೇಳ್ತೇನೆ, ಮ್ಯೂಷಿಯನ್ಸ್ಗೆ ಡೆಡಿಕೇಶನ್ ಅಂತ ಇಲ್ಲ. ಈಗ ಟ್ಯಾಲೆಂಟ್ ಇದ್ದವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಸೊ ಅವರು ಟೈಮಿಗೆ ಬರಲ್ಲ. ಸೊ ಹೋಟ್ಲಲ್ಲಿ ನಮ್ಮಲ್ಲಿ ಅಂತಂದರೆ ಡ್ರಮ್ಮರ್ ಟೈಮಿಗೆ ಬಂದಿಲ್ವಾ, ಆ ದಿವಸ ನಾನೇ ಡ್ರಮ್ಮರು. ಗಿಟಾರ್ ಬಂದಿಲ್ವಾ, ನಾನು ಗಿಟಾರಿಸ್ಟು. ಇದು ಫೋರ್ಸಿಬ್ಲಿ ಏನಂದರೆ ನಮ್ಮ ಹೋಟ್ಲಲ್ಲಿ ಇನ್ಸ್ಟ್ರೂಮೆಂಟ್ಸ್ ಅಲ್ಲ. ಈಗ ನೀವು ತಬ್ಲಾ ಇದ್ದರೆ ತಬ್ಲಾ ಯೂಶ್ವಲಿ ಬಿಟ್ಟು ಹೋಗೋದಲ್ಲಿ. ನಾವೇನು ಮಾಡೋದಂದರೆ ಮಧ್ಯಾಹ್ನ ಹೋಗಿ ಅದನ್ನೆಲ್ಲ ಬಿಚ್ಚಿ ಎಲ್ಲ ಪ್ಲೇ ಮಾಡಿ ಆಮೇಲೆ ಸಂಜೆ ಇವರು ಬರುವಾಗೆಲ್ಲ ಮುಚ್ಚಿಡೋದು. ನಾವು ಕಲ್ತಿದ್ದೆ ಹಂಗೆ, ಯಾವ ಸ್ಕೂಲಿಗೆ ಹೋಗಿ ಕಲ್ತಿಲ್ಲ. ಈ ಹೋಟ್ಲಲ್ಲಿ ಇನ್ಸ್ಟ್ರೂಮೆಂಟ್ಸ್ ಬಿದ್ದಿರ್ತಾ ಇತ್ತು. ನಮಗೆ ಕಾಲೇಜಲ್ಲಿ ಹಾರ್ಮೋನಿಯಂ ಒಂದು ಕಾಂಗೋ ಇತ್ತು ನಮ್ಮ ಕಾಲೇಜಲ್ಲಿ. ಕ್ಲಾಸಿಗೆ ಹೋಗಿಲ್ಲ. ಈ ಫೈನ್ ಆರ್ಟ್ಸ್ ರೂಮ್ ಅಂತ ಇತ್ತು, ಅದರಲ್ಲೇ ಇದ್ದಿದ್ದು ನಾನು. ಸೊ ಇನ್ಸ್ಟ್ರೂಮೆಂಟ್ ಕಲ್ತಿದ್ದು ಹಾಗೆ. ಸೊ ಎಲ್ಲ ಇನ್ಸ್ಟ್ರೂಮೆಂಟ್ ಇದೆ, ಅರ್ಧಂಬರ್ಧ ನಾಲೆಜ್ ಇದೆ ನನಗೆ. ಆಗ ಸ್ಟಾರ್ಟ್ ಆಯಿತು ಪ್ರೋಗ್ರಾಮಿಂಗ್ ಅಂತ. ಐ ಥಿಂಕ್ ಮಂಗಳೂರಲ್ಲಿ ಫಸ್ಟು ಪ್ರೋಗ್ರಾಮಿಂಗ್ ಅಂತಂದರೆ ಒಬ್ಬನೇ ಕೂತ್ಕೊಂಡು ಎಲ್ಲ ಇನ್ಸ್ಟ್ರೂಮೆಂಟ್ ಬರ್ಸೋದು. ಐ ಥಿಂಕ್ ಐ ವಾಸ್ ಫಸ್ಟ್ ಒನ್ ಟು ಸ್ಟಾರ್ಟ್ ಹಿಯರ್. ಆಮೇಲೆ ಸುಮ್ಮನೆ ಹೇಳೋದು, ಕಂಪೋಸಿಂಗು ನಂಗೆ ಗೊತ್ತಿಲ್ಲ. ನಾನು ಕಂಪೋಸಿಂಗ್ ಸ್ಟ್ರಾಂಗ್ ಆಗಿತ್ತು ಅಂತ ಕಾರಣ ಒಂದಿದೆ. ಗುರುಕಿರಣ್ ನೈಟ್ ಅಂತ ಒಂದು ಥೀಮ್ ಮ್ಯೂಸಿಕ್ ಮಾಡಿದೆ. ಐ ಹ್ಯಾವ್ ಡನ್ ಇಟ್ ಇನ್ 1988ಗೆ ಮಾಡಿದೆ. ಅದು ಆ್ಯಕ್ಚುಲಿ ನನ್ನ ಮ್ಯೂಸಿಕ್ ಗುರುಕಿರಣ್ ನೈಟ್ ಒಂದು ಥೀಮ್ ಮ್ಯೂಸಿಕ್ ಮಾಡಿದೆ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗುವಾಗ. ಲೆಕ್ಕದಲ್ಲಿ ಇವ್ರಿಗೆ ಗೊತ್ತಿದೆ. ಇವತ್ತಿಗೂ ಯಾವುದು ಆರ್ಕೆಸ್ಟ್ರಾ ಗೊತ್ತಿಲ್ಲ ಅವ್ರಿಗೆ. ಯಾವ್ದು ಗೊತ್ತಿಲ್ಲ, ಇಂಟ್ರೊಡಕ್ಷನ್ ಮ್ಯೂಸಿಕ್ ಅಂತ ಅದನ್ನೇ ಪ್ಲೇ ಮಾಡೋದು. ಅದು ನನ್ನ ಕಂಪೋಸಿಂಗ್ ಆ ಟೈಮಲ್ಲಿ. ಆಗ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿರಲಿಲ್ಲ. ಆ ಟೈಮಲ್ಲಿ ನಾವು ಏನು ಮಾಡ್ತಾ ಇದ್ವಿ ಅಂದರೆ, ಸ್ಟೇಜ್ ವಾಸ್ ಡಿಸೈನ್ ಇನ್ ಎ ಡಿಫ್ರೆಂಟ್ ವೇ. ವರ್ಷಕ್ಕೊಂದು ಪ್ರೋಗ್ರಾಮ್ ಗುರುಕಿರಣ್ ನೈಟ್ ಅಂತ ಮಾಡ್ತಾ ಇದೆ. ಸ್ಟೇಜ್ ಸೆಟ್ಟಿಂಗ್ ಆಗಲಿ, ಎವ್ರಿಥಿಂಗ್ ವಾಸ್ ಸಪೋಸ್ ಟು ಬಿ ಎ ವೆರಿ ಡಿಫ್ರೆಂಟ್. ಅಂದರೆ ಸ್ಟೇಜ್ ಸೆಟ್ಟು ನೋಡೋ ಕಣ್ಣಿಗೆ ಹಬ್ಬ ಇರಬೇಕು. ಇಟ್ ಇಸ್ ನಾಟ್ ಜಸ್ಟ್ ಪರ್ಫಾರ್ಮೆನ್ಸ್ ಅಂದರೆ ಸುಮ್ಮನೆ ನಿಂತ್ಕೊಂಡು ಹಾಡೋದಲ್ಲ. ಆಮೇಲೆ ಈಗ ರೆಗ್ಯುಲರ್ ಫಾರ್ಮ್ಯಾಟ್ ಇದೆ. ಇದು ನಾವು 2000 ಶುರು ಮಾಡಿದ್ದು. ಯಾವುದೋ ಫೀಮೇಲ್ ಆ್ಯಂಕರು, ಡ್ಯಾನ್ಸರ್ಸು, ಒಂದು ಪರ್ಕಷನ್ ಸೆಟಪ್. ಇವತ್ತಿಗೆ ಅದೇ ನಡೀತಾ ಇದೆ. 2002ಗೆ ನಾನು ಶುರು ಮಾಡಿದ್ದು. ಇವತ್ತಿಗೂ ಹೆಚ್ಚಾಗಿ ಆರ್ಕೆಸ್ಟ್ರಾ ಪ್ಯಾಟರ್ನ್ ಅಂದ ಕೂಡಲೇ ಅದೇ ಪ್ಯಾಟರ್ನ್ ಇವತ್ತಿಗೂ ಫಾಲೋ ಮಾಡ್ತಾ ಇದೆ. ಯು ಟ್ರೈ ಟು ರೆನ್ಯೂ ಇಟ್ ಎವ್ರಿ ಟೈಮ್ ಅಂತ. ಅಂದರೆ ಏನು ಹೊಸ್ತು ಮಾಡೋಕ್ಕಾಗತ್ತೆ ಅಂತ, ಈ ಸೌಂಡಿಗೆ ಏನು ಹೊಸ್ತು ಮಾಡೋಕ್ಕಾಗತ್ತೆ. ಸೊ ನಾನು ಮ್ಯೂಸಿಷಿಯನ್ಸ್ಗೆ ಜಾಸ್ತಿ ಗೊತ್ತಿರುತ್ತೆ. ನಾನಾಗ ಒಂದು ರಿದಮ್ ಮೆಷಿನ್ನು, ಒಂದು ಕೀಬೋರ್ಡು, ಮಿಕ್ಸರು, ರಿವರ್ಬ್ ಯೂನಿಟ್ ಎಲ್ಲ ತಗೊಂಡು ಹೋಗಿ ಒಂದು ಸೆಟಪ್ ಮಾಡಿ ಕರೆಕ್ಟ್ ತಗೊಂಡು ಹೋಗೋದು. ದಟ್ ವಾಸ್ ನಾಟ್ ರೆಗ್ಯುಲರ್ ಆ ಟೈಮಲ್ಲಿ. ಇವತ್ತಿಗೂ ಅದು ಮಾಡ್ತಾ ಇಲ್ಲ. ಈಗ ಈ ವರ್ಕ್ ಆನ್ ಎ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮು. ಈಗ ನಮಗೆ ಇದಿದೆ ಏನು ಮಾಡೋಕ್ಕೆ ಅಂತ, ವಿ ಕ್ಯಾನ್ ಸ್ಪೆಂಡ್ ಆನ್ ದ್ಯಾಟ್. ಈಗ ರಿಸ್ಟ್ರಿಕ್ಷನ್ ಅನ್ನೋದು ಏನಿಲ್ಲ. ಸೊ ಟ್ರೈಂಗ್ ಟು ಡೂ ಸಮಥಿಂಗ್ ನ್ಯೂ ಇನ್ ಲೈಫ್ ಅಷ್ಟೇ. ಎಲ್ಲರೂ ನಾವು ಮಾಡಿದರೆ ನಾವು ಆಗಿರಲ್ಲ. 83ಗೆ ಫಸ್ಟು ಅದು ಹೌದು. ಒಂದು 93ಗೆ ಒಂದು ಮಾಡಿದೆ. ಎಲ್ಲ ಸುನಿಲ್ ಶೆಟ್ಟಿ ಸ್ಪೋರ್ಟ್ಸ್ ಪ್ರಮೋಟರ್ಸ್ ಒಂದು ಮಾಡಿದ್ದು. ಅಲ್ಲ, ಇಲ್ಲಿ ಮಂಗಳೂರಲ್ಲಿ ಇರುವಾಗ ಎವ್ರಿ ಇಯರ್ ಮಾಡ್ತಾ ಇದೆ. ಬಟ್ ಈಗ ಇಲ್ಲ. 1983 ನಂತರ 86 ಮಾಡಿದೆ. 86, 87, 88, 89, 90, 91, 92, 93 ಅಷ್ಟು. ಈಗ ಇಷ್ಟು ವರ್ಷ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನೀವು ಬಂದಾಗ ಚಲನಚಿತ್ರ ಕ್ಷೇತ್ರ ಹೇಗೆ, ಈಗ ಯಾವ ರೀತಿ ಬದಲಾಗಿದೆ? ಮೊದಲಿನ ಥರವೇ ಇದೆಯಾ? ಅದೇ ಸಿದ್ಧಾಂತಗಳು ತತ್ವಗಳು ಈಗೂ ಇದ್ದಾವ ಅಥವಾ ಈಗ ಚೇಂಜ್ ಆಗಿದೆ? ಈಗ ಡೈಲ್ಯೂಟ್ ಆಗಿದೆ. ಸಿನಿಮಾ ಮುಂಚೆ ಅದು ಒಂದು ಸೀಕ್ರೆಟ್ ಆರ್ಟ್. ಈಗ ನಾವು ಹೇಳೋದು, ಈಗ ಇನಿಷಿಯಲ್ ಬರುವಾಗ ಐ ಥಿಂಕ್ ನಾವೆಲ್ಲ ಕುತ್ಕೋತಾ ಇದ್ದೀವಿ. ವಿಡಿಯೋ ಅನ್ನೋದು ದೊಡ್ಡ ವಿಷಯ. ನಮ್ಮ ಅಣ್ಣು ಮಾಸ್ಟರ್ ಅದರಲ್ಲಿ. ಅಣ್ಣು ಸ್ಟುಡಿಯೋ ಅಂದರೆ ಅದು ಒಂದು ಕೋಟೆ ಇದ್ದಂಗೆ. ಎಲ್ಲ ಜಗತ್ತಲ್ಲಿ ಸ್ವಲ್ಪ ಟ್ಯಾಲೆಂಟ್ ಇದ್ದವ್ರು ಎಲ್ಲ ಒಂದು ಅಲ್ಲಿ ಸೇರ್ತಾ ಇದ್ರು. ಅದೇ ಅಂದರೆ ಅದರ ವಿಷಯ ಯಾರಿಗೂ ಗೊತ್ತಿಲ್ಲ. ಒಂದು ಎಡಿಟಿಂಗ್ ಸೂಟ್ ಇರಬೇಕು, ಒಂದು ಎಡಿಟಿಂಗ್ ಮೆಷಿನ್ ಇರಬೇಕು, ಅಥವಾ ಯುಮ್ಯಾಟಿಕ್ ಒಂದು ಸೆಟಪ್ ಇರಬೇಕು. ಮುಂಚೆ ಒಂದು ರೀಲು ಎಡಿಟಿಂಗ್ ಅಂದರೆ
ಅವನ ರೂಮ್ ತುಂಬ ರೀಲ್ಗಳು, ಎಡಿಟ್ರಿಗೆ ಒಬ್ಬನಿಗೆ ಗೊತ್ತು ಯಾವ ರೀಲಲ್ಲಿ ಯಾವ ಶಾರ್ಟ್ ಇದೆ ಅಂತ. ಅದನ್ನು ತಂದು ಎತ್ತಿ ಹಾಕಬೇಕಂದ್ರೆ ಅಷ್ಟು ರಾಶಿ ಇರೋದು, ಅದರಲ್ಲಿ ಎಲ್ಲಿ ಅಂತ ಅದೇನು ಇರ್ತಿದೆ. ಇವತ್ತು ಹಂಗಲ್ಲ, ಕಂಪ್ಯೂಟ್ರಲ್ಲಿ ಮುಟ್ಟಿದ್ರೆ ಅಲ್ಲಿಗೆ ಅಲ್ಲಿ ಜಾಯಿಂಟ್ ಬೇಸ್ಟ್ ಆಗುತ್ತೆ. ಮುಂಚೆ ಅದನ್ನು ಮಾಡಿ ಅದನ್ನು ಯಾವುದೋ ಬೂತ್ ಕನ್ನಡಿಯಲ್ಲಿ ನೋಡಿ ಅದಕ್ಕೆ ಕಟ್ ಮಾಡಿ ಅದಕ್ಕೆ ಇನ್ನೊಂದು ಟೇಪ್ ಹಾಕಿ ಆ ಜಾಯಿನ್ ಮಾಡಿ, ಇಟ್ಸ್ ಅ ವೆರಿ ಟಫ್ ಜಾಬ್. ಇವತ್ತು ಎವ್ರಿಥಿಂಗ್ ಇಸ್ ಸಿಂಪಲ್. ನಿಮ್ಮ ಮ್ಯೂಸಿಕ್ ಮುಂಚೆ 40 ಜನ ಬೇಕಿತ್ತು ಒಂದು ಹಾಡು ರೆಕಾರ್ಡ್ ಮಾಡೋಕ್ಕೆ, ಇವತ್ತು ಒಬ್ಬನೇ ಕುತ್ಕೊಂಡು ಮಾಡ್ಬೋದು. ಸೊ ಹಾಡು ಮುಂಚೆ ಒಂದೇ ಟೇಕಲ್ಲಿ ಹಾಡಬೇಕಿತ್ತು, ಈಗ ಒಂದೊಂದು ಲೈನು ಒಂದೊಂದು ವರ್ಡು ಹಾಡ್ಬೋದು. ಸೊ ಇವತ್ತಿಗೆ ಎನಿಬಡಿ ಕ್ಯಾನ್ ಕಮ್ ಇನ್ ಟು ದ ಇಂಡಸ್ಟ್ರಿ ಟುಡೇ. ಸೊ ಅದಕ್ಕೋಸ್ಕರ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಆಮೇಲೆ ತುಂಬ ನಾನ್ ಟ್ಯಾಲೆಂಟೆಡ್ ಪೀಪಲ್ ಎಲ್ಲ ನುಗ್ಗಿ ಜನರಿಗೆ ಕನ್ಫ್ಯೂಸ್ ಆಗಿದೆ ಯಾವ್ದು ನೋಡೋದು ಅಂತ. ಮತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗುವಂಥ ಬದಲಾವಣೆ, ಕೆಲವು ಬೆಳವಣಿಗೆಗಳು, ದರ್ಶನ್ ಎಪಿಸೋಡ್ ಆಗ್ಬೋದು, ರತ್ನ ಅವರ ಎಪಿಸೋಡ್, ಇದು ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತ? ಅದಕ್ಕೂ ಸಿನಿಮಾಕ್ಕೂ ಯಾವ ಸಂಬಂಧನೂ ಇಲ್ಲ. ಅದು ಸಿನಿಮಾ ಶೂಟಿಂಗ್ ಅಲ್ಲ, ಅದು ಪರ್ಸ್ನಲ್. ಸೊ ಪರ್ಸ್ನಲ್ ಮಾಡುವಾಗ ಅದಕ್ಕೆ ಲಾ ಇಸ್ ಟೇಕಿಂಗ್ ಇಟ್ಸ್ ಓನ್ ಕೋರ್ಸು. ಅದಕ್ಕೂ ಸಿನಿಮಾ ನಟ ಆಗಿದ್ದಕ್ಕೆ ಅದು ಮಾಡಿದಲ್ಲ, ಅದು ಪರ್ಸ್ನಲ್ ವಿಷಯಕ್ಕೆ ಮಾಡಿದ್ದು, ಯಾವ ಸಿನಿಮಾಕ್ಕೂ ಸಂಬಂಧ ಇಲ್ಲ. ಅವ್ರ ಪರ್ಸ್ನಲ್ ಏನೋ ವಿಷಯ, ಅದಕ್ಕೆ ಅವ್ರು ರಿಯಾಕ್ಟ್ ಮಾಡಿದ್ದು. ಸೊ ಸಿನಿಮಾಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ. ಅವರನ್ನು ಫಾಲೋ ಮಾಡುವಂಥ ಸಾವಿರಾರು ಜನ ಫ್ಯಾನ್ ಫಾಲೋವರ್ಸ್, ಅದಕ್ಕೆ ಯಾವ ಮೆಸೇಜ್? ಇಲ್ಲಿ ಈಗ ಒಂದು ರಾಜ್ಕುಮಾರ್ ಒಂದು ಟೈಮಲ್ಲಿ ಇದ್ದರು, ಅವರು ಒಂದು ಪ್ರಿನ್ಸಿಪಲ್ಸನ್ನು ಸೆಟ್ ಮಾಡಿದರು. ರಾಜ್ಕುಮಾರ್ ಇಸ್ ಅನ್ ಇಂಡಿವಿಜುವಲ್. ಎಲ್ಲರೂ ಇವತ್ತಿಗೂ ರಾಜ್ಕುಮಾರ್ ಇಲ್ದಿದ್ರು ಅವರಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಎಲ್ಲರೂ ರಾಜ್ಕುಮಾರ್ ಆಗೋಕ್ಕಾಗ ಎವ್ರಿಬಡಿ ಇಸ್ ಡಿಫ್ರೆಂಟ್. ಐ ಥಿಂಕ್ ಇದು ದರ್ಶನ್ ವಿಷಯದಲ್ಲಿ ಐ ಥಿಂಕ್ ಕೋಪ ಸ್ವಲ್ಪ ಮಿತಿ ಮೀರ್ತಾ ಅಂತ ಅನ್ಸುತ್ತೆ. ಕಂಟ್ರೋಲಿಂಗ್ ಇಸ್ ಆ್ಯಂಗರ್. ಈಗ ಕೇರಳ ಮಾದರಿಯ ಒಂದು ಸಮಿತಿ ಬೇಕು ಅಂತ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಏನಾಗುತ್ತೆ ಅಂದರೆ, ನೀವು ಈಗ ಈ ಡೆಮೋಕ್ರಸಿಯಲ್ಲಿ ಸಿಕ್ಕಾಪಟ್ಟೆ ಒಂದು ಪ್ರಾಬ್ಲಮ್ ಇದೆ. ಎಲ್ಲರೂ ಎಲ್ಲರ ಬಗ್ಗೆ ಮಾತಾಡ್ತಾರೆ. ಇನ್ನೊಂದು ಹೇಳ್ತೀನಿ, ಅದು ಆಮೇಲೆ ಬರ್ತೀನಿ. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ ಹುಡುಗಿರ ಶೋಷಣೆ ಅಂತ ಸ್ಟಾರ್ಟ್ ಆಗುತ್ತೆ. ಚಿತ್ರರಂಗದಲ್ಲಿ ಮಾತ್ರ ನಡೀತಾ ಇದೆಯಾ? ಕಾಲೇಜಲ್ಲಿ ನಡೀತಾ ಇಲ್ಲ? ಉದಾಹರಣೆ ಎಷ್ಟು ಬೇಕು ನಾನು ಹೇಳ್ತೀನಿ. ಪ್ರೆಸ್ ಫೀಲ್ಡಲ್ಲಿ ನಡೀತಾ ಇಲ್ಲ? ಸೈಡಲ್ಲಿ ಕರ್ಕೊಂಡು ಅವರೇ ನನಗೆ ಹೇಳ್ತಾರೆ. ಪ್ರತಿಯೊಂದು ನಿಮ್ಮದು ಫ್ಯಾಕ್ಟ್ರಿ ಆಗಲಿ, ಆಫೀಸ್ ಆಗಲಿ, ಎಲ್ಲ ಕಡೆ ಹುಡುಕಿದ್ರೆ ಸಿಗುತ್ತೆ. ಇದು ಜನರಲ್ ಅಂತ ಇಲ್ಲ. ನಾನು ಬರೀ ಸಿನಿಮಾಕ್ಕೆ ಅಂತ ತೋರಿಸೋದು ತುಂಬ ಕಷ್ಟ. ಯಾಕಂದ್ರೆ ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ, ಈಗ ನೀವು ಪ್ರೆಸ್ಸಲ್ಲಿ ಪ್ರೆಸ್ಸಲ್ಲ ಎನಿ ಆಫೀಸಲ್ಲಿ ನೀವು ಟಚ್ ಮಾಡಬೇಕಂತ ಏನಿಲ್ಲ ರೂಲು. ಸಿನಿಮಾದಲ್ಲಿ ಹಂಗಲ್ಲ. ಆರ್ಟಿಸ್ಟ್ ಅಂದ ಕೂಡಲೇ ದೇ ಹ್ಯಾವ್ ಟು ರಿಯಾಕ್ಟ್, ದೇ ಹ್ಯಾವ್ ಟು. ಅದು ಏನು ಮಾಡೋಕ್ಕಾಗಲ್ಲ. ಆಮೇಲೆ ಇಷ್ಟು ವರ್ಷದಿಂದ ನಡೀತಾ ಬರ್ತಾ ಇದೆ. ನೀವು ಇದಕ್ಕೆ ಒಂದು ಕಮಿಟಿ ನೇಮಕ ಅಂತ ಮಾಡಿದ ತಕ್ಷಣ ಪ್ರೊಡ್ಯೂಸರ್ ಇನ್ನೊಬ್ಬ ಯಾರೋ ಬಂದು ಕೂತಿರ್ತಾನೆ, ಅದು ಹೆಂಗೆ ನಡೀತಾ ಇದೆ ಅಂತ ತೋರ್ಸೋಕ್ಕೆ. ಈಗ ನಾವು ಟೊಬ್ಯಾಕೋ, ಅದ್ಯಾವುದು ಸಿಗರೇಟ್ ಸೇರಬಾರ್ದು ಅಂತ ಹೇಳ್ತಾರಲ್ಲ, ಇಷ್ಟು ರೂಲ್ ಹಾಕ್ತಾರೆ ನಮಗೆ. ಅದು ಹಾಕಿದ್ರೆ ಈ ರೂಲ್ ಹಾಕಬೇಕು, ಸಿನಿಮಾ ಸೇದಂಗಿಲ್ಲ ಅಂತ. ಸಿನಿಮಾದಲ್ಲಿ ತೋರಿಸೋದು ತಪ್ಪಾದರೆ ಅದನ್ನು ಏನಕ್ಕೆ ಮಾರಾಟಕ್ಕೆ ಇಟ್ಟಿದ್ದು? ಬ್ಯಾನ್ ಮಾಡ್ಬೋದಲ್ಲ. ಅದು ಮಹಾನ್ ಅಪರಾಧ ಎಲ್ಲ ತೋರಿಸಿ ಬ್ಯಾನ್ ಮಾಡಬೇಕು ಟೋಟಲ್ಲು. ಈ ಗೌರ್ಮೆಂಟ್ದು ಏನಾದ್ರೆ ಡಬಲ್ ಪಾಲಿಸಿ. ಈಗ ಇದಕ್ಕೆ ಯಾರೋ ಇನ್ನೊಬ್ಬರು ನೇಮಕ ಮಾಡಿರ್ತಾರೆ, ಯಾರೋ ಒಂದು ಹೆಂಗಸು ಬಂದಲ್ಲಿ ಕೂತಿರ್ತಾರೆ ಶೂಟಿಂಗ್ ಆಗುವಾಗ. ಇದಕ್ಕೆ ಯಾರು ದುಡ್ಡು ಕೊಡಬೇಕು? ಪುನಃ ಪ್ರೊಡ್ಯೂಸರ್, ನಿರ್ಮಾಪಕನೇ ದುಡ್ಡು ಕೊಡಬೇಕು. ಆಮೇಲೆ ಯಾವುದು ಆಗಲ್ಲ ಅನ್ನೋ ಗ್ಯಾರಂಟಿ ಯಾರು ಕೊಡ್ತಾರೆ? ಇದರಲ್ಲಿ ಕೆಲವರು ಇರ್ತಾರೆ, 3 ಬಿಟ್ಟವ್ರು ಕೆಲವರು ಇರ್ತಾರೆ. ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದರೆ ಒಂದು ಕೇಸ್ ಆಗುತ್ತೆ ಅಂತ ಹೇಳಿದ್ರೆ, ಲಾ, ಪ್ರತಿಯೊಂದು ಲಾ ಅಲ್ಲಿ ಎಷ್ಟು ಲೂಪೋಲ್ಸ್ ಇಲ್ಲ. ಅಟ್ರಾಸಿಟಿ ಆಗಲಿ, ರೇಪ್ ಅಟೆಂಪ್ಟ್ ಅಂತ ಆಗಲಿ, ಪಾಸ್ಕೋ ಆಗಲಿ, ನಿಮ್ಮ ನಡೆಯೋದ್ರಲ್ಲಿ ಅಟ್ಲೀಸ್ಟ್ ಒಂದು 30% ಫಾಲ್ಸ್ ಕೇಸಸ್ ಇರುತ್ತೆ. ಈಗ ಮತ್ತೆ ಪಿಕ್ಚರ್ಗೆ ಮೊದಲೇ ಪ್ರಾಬ್ಲಮ್ ಇಲ್ಲ ಅದು ಸಿನಿಮಾಗಳು. ಈಗ ಮತ್ತೆ ಯಾರೋ ಇನ್ನೊಬ್ರು ಬಂದು ಕೂತಿರೋದು. ಆ್ಯನಿಮಲ್ ನಾವು ಯೂಸ್ ಮಾಡೋಂಗಿಲ್ಲ, ಪ್ರಾಣಿಗಳಿಗೆ ಯೂಸ್ ಮಾಡೋಂಗಿಲ್ಲ ಅದು. ಆಮೇಲೆ ಅಲ್ಲೂ ಕರಪ್ಷನ್ ಸ್ಟಾರ್ಟ್ ಆಗುತ್ತೆ. ನೀವು ಒಂದೊಂದು ಡಿಪಾರ್ಟ್ಮೆಂಟ್ ಒಂದೊಂದು ಇಟ್ಟರೆ ಕರಪ್ಷನ್ ಸ್ಟಾರ್ಟ್ ಆಗುತ್ತೆ. ಈಗ ಹೇಳಿದೆ, ನಾನು ಪರ್ಸನಲಾಗಿ ಹೇಳಿದೆ, ನಾನೊಂದು 2-3 ಪ್ರಾಬ್ಲಮ್ಸನ್ನು, ಸೀರಿಯಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಯಾರಾದ್ರೂ ಒಬ್ಬರು ಹೋಗಿ ಹೊರಗೆ ಹೇಳ್ತಾರೆ, ಓಕೆ ನನಗೆ ಹೆಲ್ಪ್ ಮಾಡಿದ್ದಾರೆ, ಸಾಲ್ವ್ ಮಾಡಿ. ಪ್ರಾಬ್ಲಮ್ ಅಂತ ಹೇಳ್ತಾರೆ, ಪ್ರೂವ್ ಮಾಡಬೇಕು ಯಾವತ್ತು. ಈಗ ಮೊನ್ನೆ ಯಾವುದೊಂದು ಕೇಸು, ಓಕೆ ಕೋರ್ಟಿಗೆ ಹೋದ್ರು, ಕೋರ್ಟಲ್ಲಿ ಏನಾಯಿತು? ಅದಕ್ಕೆ ಕೋರ್ಟ್ ಇದೆ, ದೆರ್ ಈಸ್ ಲೀಗಲ್ ಸಿಸ್ಟಮ್, ರೆಗ್ಯುಲರ್ ಸಿಸ್ಟಮ್ ಇದೆ. ಇದು ಪ್ರತಿಯೊಂದಕ್ಕೆ ಒಂದೊಂದು ಕಮಿಟಿ ಅಂತ ಮಾಡೋಕ್ಕೆ ಹೋದರೆ ಯಾರಿಗೆ ಕೆಲಸ ಮಾಡೋಕ್ಕಾಗಲ್ಲ, ನೀಟಾಗಿ ಕೆಲಸ ಮಾಡೋಕ್ಕಾಗಲ್ಲ.
ಈ ನಮ್ಮದು ಕ್ರಿಯೇಟಿವ್ ಫೀಲ್ಡು ಟೂ ಮಚ್ ಆಫ್ ಇಂಟರ್ಫಿಯರೆನ್ಸ್ ಅಂದ್ಕೂಡಲೇ ಡೆಫಿನೆಟಾಗಿ ಪ್ರಾಬ್ಲಮ್ ಆಗುತ್ತೆ. ನಾನು ತಪ್ಪು ಸಪೋಸ್ ಆ ಥರ ಏನಾದ್ರು ಆಗೋದಾದರೆ ಡೆಫಿನೆಟ್ ಹೇಳ್ತೀನಿ, ತಪ್ಪು ಇಂಡಸ್ಟ್ರಿಯಲ್ಲಿ ಆಗಲೇಬಾರ್ದು. ಬಟ್ ಅದಕ್ಕೆ ಅಂತ ಕಮಿಟಿ ರಚನೆ ಮಾಡಿದರೆ ಅಥವಾ ಇದು ಮಾಡಿದರೆ ದ್ಯಾಟ್ ವಿಲ್ ಬಿ ಎ ಬಿಗರ್ ಪ್ರಾಬ್ಲಮ್ ಅಂತ ಅನಿಸ್ತದೆ ನನಗೆ ಪರ್ಸ್ನಲ್ ಅನ್ಸೋದು. ಈಗ ಅಲ್ಲಿ ಏನು ಡಿಸಿಷನ್ ತಗೋತಾರೆ ನನ್ನ ಸಂಬಂಧ ಇಲ್ಲ. ನನಗೆ ಕೇಳಿದರೆ ಇಟ್ಸ್ ಎ ಕ್ರಿಯೇಟಿವ್ ಫೀಲ್ಡ್ ಇಸ್ ಎ ಬ್ಯೂಟಿಫುಲ್ ಫೀಲ್ಡ್. ಅದೇನಾಗುತ್ತೆ ಅಂದರೆ ಈಗ ಇಲ್ಲ ಇಲ್ಲಿ ತಪ್ಪು ನಡೀತಾ ಇದೆ, ಜನ ಇದನ್ನು ಟೋಟಲ್ ಡೌಟಲ್ಲಿ ನೋಡೋಕೆ ಶುರು ಮಾಡ್ತಾರೆ. ಈಗ ಹಂಗಿಲ್ಲ, ನೀವು ಅಂದ್ಕೊಂಡಾಗಿ ಹೊರಗಡೆ ಒಂದು ಸರ್ಕಲ್ ಇದೆ, ಅವ್ರು ಪಿಕ್ಚರ್ ಮಾಡಲ್ಲ, ಅವ್ರು ಈ ಥರ ಫ್ರಾಡ್ ಮಾಡ್ತಾ ಇರ್ತಾರೆ. ಬಟ್ ಇನ್ನರ್ ಸರ್ಕಲ್ ಹೇಳಿದ್ರೆ ಡೆಫಿನೆಟ್ ಆಗಿ ನೀಟಾಗಿ ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ 100% ಇಸ್ ನೋ ಪ್ರಾಬ್ಲಮ್. ಆಮೇಲೆ ನೀಟಾಗಿ ಹೇಳ್ತೀನಿ, ಪಬ್ಲಿಸಿಟಿ ಈಗ ಏನಾಗಬೇಕು, ಈಗ ನಾವು ನೀಟಾಗಿ ನೋಡಮ್ಮ ಈ ಥರ ಇರಬೇಕು ಲೈಫ್ ಅಂತ ಹೇಳಿದ್ದು ಯಾರು ಕೇಳಲ್ಲ. ನೀವು ದರ್ಶನ್ ಅಂತ ಇನ್ನೊಂದು ಹೆಡ್ಲೈನ್ ಹಾಕಿ, ನೀವು ಎಷ್ಟು ವ್ಯೂ ಬೇಕು ಹೇಳಿ. ಈಗ ನಾಳೆ ನಾನೇ ನನ್ನ ಡಾಕ್ಟ್ರ್ ಅಂತ ಹೇಳಿದೆ, ಓಕೆ ಡಾಕ್ಟ್ರ್ ಇಂಟರ್ವ್ಯೂ, ನೆಕ್ಸ್ಟ್ ವಾಸ್ ದರ್ಶನ್. ಏನಕ್ಕೆ ಒಬ್ಬನೇನ ತಪ್ಪು ಮಾಡಿದ್ದು, ಕೇಸ್ ನಡೀತಾ ಇದೆ ಈಗ ನೀವು ಕೇಳಿ ನನ್ನ ಕಮೆಂಟಲ್ಲಿ ಏನು ಅರ್ಥ ಇದೆ ಹೇಳಿ. ನಾನು ಕಮೆಂಟ್ ಮಾಡಿದ್ದು ಏನಾದರೂ ಹೆಲ್ಪ್ ಆಗುತ್ತೆ? ಬರಲ್ಲ. ಬಟ್ ಒಂದು ಮಾರ್ಕೆಟಿಂಗ್ ಅಂತ ಬರುತ್ತೆ. ಇವತ್ತು ನ್ಯೂಸ್ ಇಸ್ ಸೋಲ್ಡ್. ಡೆಫಿನೆಟ್ ಆಗಿ ನ್ಯೂಸ್ ಇಸ್ ಮುಂಚೆ ಥರ ರೆಸ್ಪಾನ್ಸಿಬಿಲಿಟಿ, ನಾನು ಹೇಳಿದೆ ಇವರು ಇದ್ದಾರೆ, ರೆಸ್ಪಾನ್ಸಿಬಿಲಿಟಿ ದಟ್ ಈಸ್ ವಿ ಆರ್ ಲೂಸಿಂಗ್ ಇಟ್ ಔಟ್. ಒಂದು ಚಾನಲಲ್ಲಿ ಒಂದು ಬಂದರೆ ಇನ್ನೊಂದು ಚಾನಲ್ ಉಲ್ಟಾ ಬರುತ್ತೆ. ಇದು ಎಲ್ಲಿ ಹೋಗುತ್ತೆ ನಮಗೂ ಗೊತ್ತಿಲ್ಲ. ಸೊ ಬೇಸಿಕಲಿ ದಟ್ ರೆಸ್ಪಾನ್ಸಿಬಿಲಿಟಿ ಇದರಲ್ಲೂ ಕಮ್ಮಿ ಆಗ್ತಾ ಇದೆ. ನಾನು ಹೇಳೋದು ಎಲ್ಲದರಲ್ಲೂ it is getting down, the levels are getting down, which is definitely disturbing. ಅಲ್ವಾ? ನಂಗೆ ಗೊತ್ತಿಲ್ಲ, that's what I feel. ಯಾಕಂದರೆ ಮಾರ್ಕೆಟಿಂಗ್ ಇದೆ. ಈಗ ನಮ್ಮದೇ ಒಳ್ಳೇದು ಹೇಳಿದ್ರೆ ಡೆಫಿನೆಟ್ ಆಗಿ ಯಾರೋ ಒಬ್ಬರು 200 ಸಸಿ ನೆಟ್ಟ, ಈ ಥರ ಗ್ರೀನರಿ ಮಾಡ್ದ, ಯಾರಿಗೆ ಬೇಡ ಅಗತ್ಯ ಇಲ್ಲ. ಅವನೇನು ಕೈ ಎಳ್ದ, ಈ ಪೊಲಿಟಿಷಿಯನ್ ಅವರಿಗೆ ಅವ್ರೇನು ನೋಡಿದ್ರು, ಅದಕ್ಕೆ ಜಾಸ್ತಿ ವ್ಯೂ ಬರುತ್ತೆ. ಬಿಕಾಸ್ ಡೆಫಿನೆಟ್ ಆಗಿ ದಟ್ ಇಸ್ ಹೌ ಇಟ್ ಇಸ್ ಮಾರ್ಕೆಟೆಡ್. ಜನರಿಗೂ ನಾನು ಹೇಳೋದು ಇದು ಜನರ ಮಿಸ್ಟೇಕ್. ಜನರಿಗೆ ಒಳ್ಳೇದು ಬೇಡ, ಕೆಟ್ಟದೇ ಬೇಕು. ಇವತ್ತು ಏನಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಈಗ ದರ್ಶನ್ ವಿಷಯ ಅಂದರೆ ವ್ಯೂ ಸಿಗುತ್ತೆ. ಅದ್ರಲ್ಲಿ ಏನಾಗಲ್ಲ, ಏನಿದೆ ಅವ್ನು ಒಳಗಿದ್ದಾನೆ, ಈಗ ನೆಕ್ಸ್ಟ್ ಹಿಯರಿಂಗ್ ತನಕ ಎಲ್ಲರೂ ಕಾಯಬೇಕು. ಬಟ್ ಡೀಲ್ಸಾ ಇಲ್ಲ, ವಿಜಯಲಕ್ಷ್ಮಿ ಹೋದರು, ಅದಕ್ಕೆ ಅರ್ಥ ಇಲ್ಲ. ಐ ಡೋಂಟ್ ನೋ, ಅದೊಂದು ನ್ಯೂಸ್. ಅದು ನೀವು ಯಾವುದು ನೋಡಿ, ಮೇಜರ್ ನ್ಯೂಸ್ ಅದೇ ಇರೋದು. ವಿಜಯಲಕ್ಷ್ಮಿ ಹೋದರು, ಅವ್ರ ತಾಯಿ ಹೋದರು, ಪ್ರತಿಯೊಬ್ಬರು ಕೈದಿಗೆ ಹೋಗ್ತಾರೆ. ಅವ್ನು ಬೆರಳು ಹಾಗೆ ಮಾಡ್ದ, ಇವ್ನು ಹಂಗೆ ಮಾಡ್ದಾನೆ, ಅವ್ನು ಹೆಂಗೆ ಮಾಡ್ತಾನೆ, ಯಾರಿಗೆ ನಮಗೇನು ಸಂಬಂಧ ಬರುತ್ತೆ. ಆಮೇಲೆ ಚಿತ್ರರಂಗ ಅಲ್ಲ ಅದು ಶೂಟಿಂಗಲ್ಲಿ ಆಗಿದ್ದು ವಿಷಯನೇ ಅಲ್ಲ, ಅದು ಪರ್ಸ್ನಲ್ ಆಗಿದ್ದು ವಿಷಯ. ಅವ್ರು ಏನಂದರೆ ಏನೋ ಒಂದು ಹೇಳಿದರೆ ಏನೋ ನ್ಯೂಸ್ ಆಗುತ್ತೆ, ನಾನು ಮಾರ್ಕೆಟಲ್ಲಿ ಇರ್ತೀನಿ, 4 ಜನ ನೋಡ್ತಾರೆ ಅಂತ. ಇದು ದಿಸ್ ಅನ್ ಇಶ್ಯೂ. ಅವರೇ ನಂಗೆ ಗೊತ್ತಿಲ್ಲ, ಈ ಪ್ರೆಸ್ಸೇ ಹೋಗುತ್ತಾರೆ ಅಥವಾ ಅವರೇ ಬಂದು ಹೇಳ್ತಾರೆ ಅಂತ. ಇಟ್ ಈಸ್ ದೇ ಆರ್ ಗೋಯಿಂಗ್ ಫಾರ್ ಪಬ್ಲಿಸಿಟಿ. ಆ್ಯಂಡ್ ಒಂದು ನಾವು ವರ್ಕ್ ಮಾಡಿದ್ದೀವಿ, ಕಂಪ್ಯಾಷನ್ ಇದೆ, ಹೊರಡೆ ಬರಬೇಕು ಆ್ಯಸ್ ಎ ಫ್ರೆಂಡ್, ಹೊರಡೆ ಬರಬೇಕಂತಿದೆ. ಹೊರಡೆ ಬರೋಕ್ಕೆ ನಮ್ಗೆ ಅನ್ಸ್ಬೋದು. ಬಟ್ ಲಾ ಇಸ್ ಟೇಕಿಂಗ್ ಇಟ್ಸ್ ಓನ್ ಕೋರ್ಸ್. ನಮಗೆ ಅಗೇನ್ಸ್ಟ್ ಅಂತ ಏನು ಹೇಳೋಕ್ಕಾಗಲ್ಲ. ಲಾ ಇಸ್ ಟೇಕಿಂಗ್ ಇಟ್ಸ್ ಕೋರ್ಸ್. ಅವನಿಗೇನ ಹೊರಡೆ ಬರುತ್ತೆ, ಅವನು ಏಟಿಂದ ಹೋಗಿದ್ದ ಅಥವಾ ಬೇರೆಯವರಿಂದ ಹೋಗಿದ್ದ. ಇಟ್ಸ್ ಅ ಲಾಂಗ್ ಸಬ್ಜೆಕ್ಟ್. ನಮಗೂ ಗೊತ್ತಿಲ್ಲ ಅಲ್ಲಿ ಏನು ನಡೆದಿದೆ ಗೊತ್ತಿಲ್ಲ. ಬಟ್ ಅಫ್ಕೋರ್ಸ್ ಪೊಲೀಸ್ನವರು ಒಬ್ಬ ಸೆಲೆಬ್ರಿಟಿಯನ್ನು ನೋಡದೆ ನೀಟಾಗಿ ಚಾರ್ಜ್ ಶೀಟ್ ಹಾಕಿದ್ರೆ ಇಲ್ಲ, ದೇ ಆರ್ ಡೂಯಿಂಗ್ ದ ಜಾಬ್. ಸೊ ಬೇಸಿಕಲಿ ನಮಗೆ ಅದರಲ್ಲಿ ಸಂಬಂಧ ಇಲ್ಲ. ನಾವು ನಿಂತ್ಕೊಂಡು ನಿಮ್ಮ ಥರ ನಾವು ನೋಡೋದು ಏನಾಗುತ್ತೆ ಅಂತ. ಹೊರಡೆ ಬಂದರೆ ಡೆಫಿನೆಟ್ ಆಗಿ ವಿಲ್ ಬಿ ಹ್ಯಾಪಿ. ಬಟ್ ತಪ್ಪಿತಸ್ಥ ಅಂದರೆ ಲಾ ಆಫ್ ದ ಲ್ಯಾಂಡ್ ಹ್ಯಾಸ್ ಟು ಟೇಕ್ ಇಟ್ಸ್ ಕೋರ್ಸ್. ಈಗ ನಾವು ಬ್ಯಾಂಗ್ಳೂರಿಗೆ ಹೋಗುವಾಗ ಹಾಗೆ ಹೇಳಿದಾಗ ಅನುಭವ ಇಲ್ಲದೆ ಹೋಗಿ ಈಗ ಸಾಕಷ್ಟು ಬೆಳೆದಿದ್ದೀವಿ. ನಿಮ್ಮ ಒಟ್ಟಿಗೆ ಆ ಅನುಭವ ಹೇಗಿತ್ತು ಮತ್ತು ಅದರಲ್ಲಿ ನೀವು ಸ್ಯಾಟಿಸ್ಫೈಡ್? ಇಲ್ಲ, ಆಗ ನಾನು ಬರುವಾಗ ಮಂಗಳೂರಿನವರು ಯಾರು ಜಾಸ್ತಿ ಇಲ್ಲ. ಫಸ್ಟ್ ಪಿಕ್ಚರ್ ಬಂದಾಗ ಅದು ಆ್ಯಕ್ಚುಲಿ ನನಗೆ ಫಸ್ಟು ಆ ಪಿಕ್ಚರ್ ಪೂಜೆ ಹೋಗಿದೆ. ಆಗ ಬೇರೆಯವ್ರ ಮ್ಯೂಸಿಕ್ ಡೈರೆಕ್ಟ್ರು. ಆ ಪಿಕ್ಚರ್ ಪೂಜೆಗೆ ಹೋಗಿದೆ, ಅಂದರೆ ಉಪೇಂದ್ರ ನನ್ನ ಸ್ನೇಹಿತ. ಆಮೇಲೆ ಏನಾಯಿತು ಅಂದರೆ ಆ ಮ್ಯೂಸಿಕ್ ಡೈರೆಕ್ಟ್ರಿಗೆ ಯಾವುದೋ ಡೈರೆಕ್ಷನ್ ಆಫರ್ ಸಿಕ್ತು ಸುದೀಪ್ ಪಿಕ್ಚರ್ದು. ಅದು ಟೇಕ್ ಆಫ್ ಆಗಿಲ್ಲ. ನಾವೆಲ್ಲ ಒಂದೇ ಕಾಲ ಆ ಟೈಮಲ್ಲಿ ಆಲ್ ಟುಗೆದರ್. ಸೊ ಅವರು ಆ ಕಡೆ ಬಿಟ್ಟು ಹೋದ್ರು, ಇಲ್ಲ ನಾನು ಮಾಡೋಕ್ಕಾಗಲ್ಲ. ಸೊ ಆಗ ಐ ವಾಸ್ ನೆಕ್ಸ್ಟ್ ಆಪ್ಷನ್ನು ನನ್ನನ್ನು ಕರೆಸಿದ್ರು. ಯಾಕಂದರೆ ಮನೋರ್ ಜೊತೆ ಇದ್ದೆ ನಾನು. ಆಮೇಲೆ ಒಂದು ಆಲ್ಬಮ್ ಸಾಂಗ್ ಕೇಳಿದ್ರು ಉಪೇಂದ್ರ ಅವರು, ಅದು ಫಸ್ಟು ಅವ್ರು ಕರೆದ್ರು. ಸೊ ವಾಸ್ ದಟ್ ಸಡನ್ ಹೋದೆ, ಫಸ್ಟ್ ಮೂವಿ.
ಈಗ ನಾನು ಹೇಳೋದು, ಈಗ ಪಿಕ್ಚರ್ ಕಮ್ಮಿ ಮಾಡಿದ್ರು, ಮೊನ್ನೆ ಇವತ್ತು ಉಪೇಂದ್ರ ರಿಲೀಸ್ ಆಯಿತು. ಐ ಥಿಂಕ್ ಇಲ್ಲೂ ಈ ಪಬ್ಲಿಸಿಟಿ ಜಾಸ್ತಿ ಮಾಡಿಲ್ಲ, ಬಟ್ ಫಸ್ಟ್ ಡೇ ರಿಪೋರ್ಟ್ ನೋಡಿ ಮಜಾ ಇರುತ್ತೆ. ಐ ಥಿಂಕ್ ಇವತ್ತು ಯೂಟ್ಯೂಬ್ ನೋಡಿದ್ರೆ ಗೊತ್ತಾಗುತ್ತೆ ಥಿಯೇಟ್ರಲ್ಲಿ ಹೆಂಗೆ. ಲಾಸ್ಟ್ 3 ವೀಕ್ಸ್ ಬ್ಯಾಕ್ ಕರಿಯರ್ ರಿಲೀಸ್ ಆಯಿತು. ಇದು ಮೋರ್ ಆಫ್ ದ ಕಲ್ಟ್ ಮೂವೀಸ್ ವೇರ್ ಥಿಯೇಟರ್ಸಲ್ಲಿ ಒಂದು ಹಬ್ಬ ಆಚರಿಸ್ತಾ ಇರ್ತಾರೆ. ಸೊ ಎ ವಾಸ್ ಮೈ ಫಸ್ಟ್ ಮೂವಿ. ನಾನು ಅಂದ್ಕೊಂಡಿಲ್ಲ, ಬಟ್ ಅದು ಯಾವಲ್ಲೂ ಬ್ಲಾಸ್ಟ್ ಆಯ್ತು ಅಂದರೆ ನನಗೂ ಗೊತ್ತಿಲ್ಲ, ಆ ಲೆವೆಲ್ ಹೋಯ್ತು. ಯಾಕೆಂದರೆ ಆಮೇಲೆ ಮಂಗಳೂರಲ್ಲಿ ಎಕ್ಸೆಪ್ಟ್ ಮಾಡೋದು ಸ್ವಲ್ಪ ಕಮ್ಮಿ, ನಮ್ಮವರನ್ನು ಎಕ್ಸೆಪ್ಟ್ ಮಾಡೋದು ಕಮ್ಮಿ. ಸೊ ಇನಿಷಿಯಲ್ ನನಗೆ ಒಂದು 3 ಚಿತ್ರ ನಂತರ ಗುರು ನಮ್ಮವನು ಅಂತ ಹೇಳಿದ್ರು. ಅಷ್ಟರವರೆಗೆ ಆಡ ದುಡ್ಡು ಉಂಟ್ಯಾ ಇದಕ್ಕೂ ಏರಿಯಾರ ಮಲ್ಪೇರಲ್ಪ ಅದೇ ಇದು. ಸೊ ಇಟ್ಸ್ ಆಲ್ ಫನ್. ನಾನು ಹೇಳೋದು ಇಟ್ಸ್ ಆಲ್ ಒಂಥರ ಪಾರ್ಟ್ ಆಫ್ ದ ಇದು ಅಂತ. ಸೊ ನಮ್ಮೂರಲ್ಲೂ ಎಕ್ಸೆಪ್ಟ್ ಮಾಡೋದು, ಈಗ ಬೆಂಗಳೂರಲ್ಲಿ ಹೆಂಗೆ ಎಕ್ಸೆಪ್ಟ್ ಮಾಡಲ್ಲ ನಮ್ಮನ್ನು, ಮಂಗಳೂರು ಅಂತ ಹೇಳಿ, ನಮ್ಮೂರನ್ನು ಎಕ್ಸೆಪ್ಟ್ ಮಾಡೋದು ಸ್ವಲ್ಪ ನಮ್ಮೂರಲ್ಲೇ ಸ್ವಲ್ಪ ಕಷ್ಟ, ಬೇರೆಯವ್ರಿಗಿಂತ ನಮ್ಮೂರಲ್ಲಿ ಎಕ್ಸೆಪ್ಟ್ ಮಾಡೋದು ಸ್ವಲ್ಪ ಸ್ಲೋ. ಇತ್ತೀಚೆಗೆ ಅಫ್ಕೋರ್ಸ್ ನಮ್ಮ ಇವರೆಲ್ಲ ಬ್ರೇಕ್ ಮಾಡಿದೆ. ಈಗ ಮಂಗಳೂರು ಕನ್ನಡ, ಮುಂಚೆ ಕಾಮಿಡಿಯನ್ಸ್ ಕನ್ನಡ ಇದ್ದಿದ್ದು ಮಂಗಳೂರು ಕನ್ನಡ, ಇವತ್ತು ಮೇನ್ ಸ್ಟ್ರೀಮ್ ಪಿಕ್ಚರು. ಇಡೀ ಪಿಕ್ಚರ್ ಈ ಸೀಸನ್ ತಗೊಂಡ್ರೆ ಕಡಿಮೆ ಒಂದು 10 ಪಿಕ್ಚರ್ ಬರೀ ಮಂಗಳೂರು ಕನ್ನಡದಲ್ಲಿ ನಡೀತಾ ಇದೆ. ಸೊ ಅದು ಕ್ರೇಜ್ ಅಂತ ಒಂದು ಪ್ರತಿಯೊಂದಕ್ಕೆ ಅದರಾದ ಒಂದು ಸೊಗಡಿದೆ. ಮುಂಚೆ ಉತ್ತರ ಕರ್ನಾಟಕ ಅಂದರೆ ಕಾಮಿಡಿ, ದಕ್ಷಿಣನೇ ಕಾಮಿಡಿ. ನಿಜ ಕಾಮಿಡಿ ಮಾಡಬೇಕಾಗಿದ್ದು ಬೆಂಗಳೂರು ಕನ್ನಡ, ಬಿಕಾಸ್ ಅದು ಮಿಕ್ಸ್ ಕನ್ನಡ. ಸೊ ಅದು ಎಲ್ಲ ಮಿಕ್ಸ್ ಇದೆ. ಅವ್ರದ್ದು ಭಾಷೆ ಆಗಲಿ, ದಾಟಿ ಆಗಲಿ, ಕನ್ನಡದಲ್ಲ ಅದು ಯೂಶ್ವಲಿ. ಸೊ ದಟ್ ಇವತ್ತು ಚೇಂಜ್ ಆಗಿದೆ, ಇವತ್ತು ಟೋಟಲ್ ಚೇಂಜ್ ಆಗಿದೆ, ಇಂಡಸ್ಟ್ರಿ ಟೋಟಲ್ ಚೇಂಜ್ ಆಗಿದೆ. ಒಳ್ಳೆ ಚಿತ್ರಗಳು ಓಡ್ತವೆ 100%. ಓಡಿದಿರೋ ಚಿತ್ರಗಳಿಗೆ ಏನು ಮಾಡೋಕ್ಕಾಗಲ್ಲ. ಒಳ್ಳೆ ಪಿಕ್ಚರ್ ಡೆಫಿನೆಟಾಗಿ ಕನ್ನಡಿಗರು ಯಾವತ್ತೂ ಒಳ್ಳೆ ಪಿಕ್ಚರನ್ನು ಬಿಟ್ಟಾಕಿದವರಲ್ಲ. ಆ್ಯಾವ್ರೇಜ್ ಫಿಲ್ಮ್ ಇದ್ರು ಅಪ್ಪಿ ಮುದ್ದಾಡ್ತಾರೆ, ಆ್ಯಾವ್ರೇಜ್ ಫಿಲ್ಮ್ ಇದ್ರು. ಐ ಥಿಂಕ್ ಆಗ ಹೈಯೆಸ್ಟ್ ಇದ್ದಿದ್ದು ಮಾರ್ಕೆಟಲ್ಲಿ ರವಿಚಂದ್ರನ್ ಹಂಸಲೇಖ ಪೇರ್, ವಿಚ್ ವಾಸ್ 18 lakhs. ನಮ್ದು ಐ ಥಿಂಕ್ ಫಸ್ಟ್ ಪಿಕ್ಚರಿಗೆ ಬಂದಿಲ್ಲ, 2.5-3 ಲಕ್ಷ ಬಂದಿದ್ದು. ಥರ್ಡ್ ಮೂವಿಗೆ ವಿ ಗಾಟ್ ಇಟ್ ಟು 1 crore. ದಟ್ ಈಸ್ ಅನ್ಹರ್ಡ್ ಇನ್ ದ ಹಿಸ್ಟ್ರಿ. ಇವತ್ತಿಗೆ ಸಿಗಲ್ಲ. ಮೂರನೇ ಪಿಕ್ಚರ್ ಉಪೇಂದ್ರ 50 ಲಕ್ಷ ಆಡಿಗೆ ಹೋಯಿತು. ಮೂರನೇ ಪಿಕ್ಚರು ವಿ ಗಾಟ್ ಅಬೌಟ್ 1 crore. ದಟ್ ವಾಸ್ ಸ್ಟ್ರೆಂತ್ ಆಫ್ ದ ಮ್ಯೂಸಿಕ್. ಹೌದು, ಸ್ಟ್ರೆಂತ್ ಆಫ್ ದ ಮ್ಯೂಸಿಕ್. ಅದು ದಟ್ಸ್ ಆಲ್ ಹಿಸ್ಟ್ರಿ. ಕಂಪೇರ್ ಈಗ ನೋಡಿದರೆ ಇಟ್ಸ್ ಎ ಡೆಫಿನೆಟ್ ಹಿಸ್ಟ್ರಿ. ಆಮೇಲೆ ಈಗ ನಾವು ಅಲ್ಲಿ ಹೋಗಿದ್ದೀವಿ, ಅದು ನನಗೆ ಅನುಭವ ಅಂತಲ್ಲ, ನಾನು ಹೇಳಿದಲ್ಲ, ಐ ಆಮ್ ಜಸ್ಟ್ ಎಂಜಾಯಿಂಗ್. ಬಟ್ ಹಿಂದೆ ತಿರುಗಿ ನೋಡಿದ್ರೆ ಇವತ್ತು ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ಸೋ ಮೆನಿ. ನಾನೀಗ ಒಂದು ಮಿಕ್ಸ್ ಮಾಡಿದೆ ಎಲ್ಲ ಬ್ಯಾಕ್ಗ್ರೌಂಡ್, ಅದು ಮಾಡಿದೆ, 100 ಪಿಕ್ಚರ್ ಮಾಡಿದ್ದೀನಿ. ಅದರಲ್ಲಿ ನನ್ನ ಲೆಕ್ಕದಲ್ಲಿ 45-100 ಡೇಸ್ ಇದೆ. ಒಂದು ರೇಷಿಯೋ ಚೆನ್ನಾಗಿದೆ, ಒಂದು 70% ಹಿಟ್ಸ್ ಇದೆ. ಬಟ್ ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್. ಜಾಸ್ತಿ ಅಂತ ಮಾಡೋಕ್ಕೆ ಹೋಗಿಲ್ಲ, ಇವತ್ತು ಮಾಡ್ಬೋದು, ಜಾಸ್ತಿ ಅಂತ ಮಾಡೋಕ್ಕೆ ಹೋಗಿಲ್ಲ. ಬಟ್ ಹ್ಯಾಪಿ ವಿತ್ ವಾಟ್ ಎವರ್, ಅದೇ ಹ್ಯಾಪಿ ವಿತ್ ಲೈಫ್. ಬದಲಾವಣೆ ಹೇಗೆ ಆಯಿತು? ಯಾಕಂದರೆ ನೀವು ಆ ಸಂದರ್ಭದಲ್ಲಿ ಆ ಸಕ್ಸಸ್ ಹೇಗೆ ಆಯಿತು? ಇಲ್ಲ, ಒಂದು ಜನರಲ್ ಚೇಂಜ್ ಇದೆ. ಫಾರ್ ಎಕ್ಸಾಂಪಲ್, ಮುಂಚೆ ಮಂಗಳೂರಲ್ಲಿ ಸ್ಟಾರ್ ಕಟ್ಟೋ ಕ್ರಮ ಇರಲಿಲ್ಲ. ಯಾರ ಬಳ್ಳಾರಿ, ಗುಲ್ಬರ್ಗ ಇಲ್ಲಿದ್ರು ಮಾತ್ರ ಇಲ್ಲಿ ಸ್ಟಾರ್ ಕಟ್ತಾಯಿದ್ರು. ಇವತ್ತು ಅದು ಚೇಂಜ್ ಆಗಿದೆ. ಮುಂಚೆ ಯಾರ ಸ್ಟಾರ್ ಬಂದರೆ ಹಿಂದೆ ಹೋಗಿ ಆಟೋಗ್ರಾಫ್ ತಗೊಳ್ಳೋ ಜನ ಇರಲಿಲ್ಲ ಇಲ್ಲಿ. ಕರೆಕ್ಟಾ? ಯಾಕೆಂದರೆ ಅದೇ ಸ್ವಾಭಿಮಾನ ಅನ್ನೋದು ಇದೆಯಲ್ಲ, ಅವ್ರು ತಗೋಬೇಕು ಅಂತ ಇರುತ್ತೆ. ಇವತ್ತು ಡೆಫಿನೆಟ್ ಆಗಿ ಫೇಸ್ಬುಕ್ ಅಂತ ಬಂದಿದೆ, ಅಥವಾ ಇದಕ್ಕೆ ವ್ಯೂಸ್ ಅಂತ ಬಂದಾಗ ಸ್ವಲ್ಪ ಬಗ್ತಾರೆ. ಬಟ್ ದ ಒರಿಜಿನಲ್ ಮ್ಯಾಂಗ್ಳೂರಿಯನ್ ಸ್ಟೈಲ್ ಅಂದರೆ ಇನ್ನೊಬ್ಬರದ್ದು ಆಟೋಗ್ರಾಫಕ್ಕೆ ಹೇಳಲ್ಲ, ಪಕ್ಕದಲ್ಲಿ ಒಬ್ಬ ಸ್ಟಾರ್ ಇದ್ರೆ ಹಿಂಗೆ ಜಸ್ಟ್ ಜಾಸ್ತಿ ತೋರಿಸಿ ಮಲ್ಲ ಜನ ಹ್ಯಾಪಿ. ಅದೊಂದು ಮೈಂಡ್ಸೆಟ್, ಅದು ಚೇಂಜ್ ಆಗಿಲ್ಲ. ಸೊ ಇವತ್ತು ಚೇಂಜ್ ಆಗಿದ್ದಾರೆ. ಇಲ್ಲಿ ಅವರು ಬೆಂಗಳೂರಲ್ಲಿ ಹೋಗಿ ತುಂಬ ಸೆಟಲ್ ಆಗಿದ್ದಾರೆ. ಆಮೇಲೆ ಸೋಷಿಯಲ್ ಮೀಡಿಯಾ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಇವತ್ತು ಆ್ಯಸ್ ಟೈಮ್ ಗೋಸು, ಬಿಕಾಸ್ ಆಫ್ IT, ಇನ್ಫಾರ್ಮೇಷನ್ ಟೆಕ್ನಾಲಜಿ, ದೇಶನೇ ಚಿಕ್ಕದಾಗ್ತಾ ಬರ್ತಾ ಇದೆ. ಸೊ ನಮಗೆ ಮುಂಚೆ ಆದರೆ ಬೆಂಗಳೂರಿನ ಅಲ್ಲಿ ಹೋಗೋದಂದರೆ
ಅದು ದಾಟ್ ಹೋಗೋದಂದ್ರೆ ದೊಡ್ಡ ವಿಷಯ ಆಗಿತ್ತು. ಇವತ್ತು ಹಂಗಲ್ಲ, ಎವ್ರಿಥಿಂಗ್ ಇಸ್ ವೆರಿ ವೆರಿ ಸ್ಮಾಲ್. ನಾವು ಮುಂಚೆ ಅಲ್ಲಿ ಕರೆದ್ರೆ ಹೋದರೆ ಮುಂಚೆ ನಾವು 8 ಗಂಟೆ ತಗೋತಾ ಇದ್ವಿ, ಈಗ ನಾವು 1.5-2 ಗಂಟೆಯಲ್ಲಿ ಹೋಗ್ಬೋದು. ಸೊ ಹತ್ತಿರ ಆಗಿದೆ, ಎಲ್ಲ ಚಿಕ್ಕದಾಗಿದೆ. ದಟ್ಸ್ ರೀಸನ್. ಆಮೇಲೆ ಟ್ಯಾಲೆಂಟ್ಸು ಮುಂಚೆ ಅಪ್ರೋಚ್ ಮಾಡಬೇಕು. ನಾವೆಲ್ಲ ಹೋಗಿ ಥಿಯೇಟ್ರಲ್ಲೆಲ್ಲ ಕಾಯ್ತಾ ಇದ್ವಿ, ರೆಕಾರ್ಡಿಂಗ್ ಥಿಯೇಟ್ರಲ್ಲಿ ಹೋಗಿ ಅವಕಾಶಕ್ಕೆ ಯಾರು ಮ್ಯೂಸಿಕ್ ಡೈರೆಕ್ಟ್ರನ್ನ ಮೀಟ್ ಮಾಡೋದು ದೊಡ್ಡ ವಿಷಯ. ಈಗ ಹಂಗಲ್ಲ, ಈಗ ರಿಯಾಲಿಟಿ ಶೋಗೆ ಹೋದ್ರೆ 3-4 ಜನ ಜಡ್ಜಸ್ ಅಲ್ಲೇ ಸಿಕ್ಬಿಡ್ತಾರೆ. ಸೊ ಕನೆಕ್ಷನ್ ಫಾಸ್ಟ್ ಆಗಿದೆ. ಇನ್ನೊಂದು ಲೆಕ್ಕದಲ್ಲಿ ತುಂಬ ಸಿಂಗರ್ಸು ಐ ಥಿಂಕ್ ಯಾರೋ ಮ್ಯೂಸಿಕ್ ಡೈರೆಕ್ಟರ್ ಮೀಟ್ ಆಗೋ ಚಾನ್ಸೇ ಇರಲಿಲ್ಲ. ನಾನು ಅದರಲ್ಲಿ ಐ ಥಿಂಕ್ ತುಂಬ ಜನ ಈ ಮಂಗಳೂರಿನವ್ರನ್ನ ಹಾಡಿಸಿದ್ದೀನಿ. ನಾನು ಅಟ್ಲೀಸ್ಟ್ ಒಂದು 5-6 ಜನ ಮಂಗಳೂರು ಸಿಂಗರ್ ನನ್ನ ಜೊತೆ ಇದ್ದವ್ರು ಮುಂಚೆ ಹಾಡಿದ್ದಾರೆ. ರಿಯಾಲಿಟಿ ಶೋಸ್ ಅಲ್ಲಿ ಒಂದು ಮಿಡಲ್ ಇರೋ ಸಿಂಗರ್ಸ್ಗಳಿಗೆ ಎಫೆಕ್ಟ್ ಆಗಿದೆಯಾ? ಅಂದ್ರೆ ಈಗಲೂ ಅವ್ರಿಗೆ ಆಪರ್ಚುನಿಟಿ ಇದೆಯಾ? ಈ ರಿಯಾಲಿಟಿ ಶೋಸ್ ಇಂದ ಹೊಸ ಸಿಂಗರ್ಸ್ ಬರ್ತಾ ಇದ್ದಾರೆ. ಸೊ ಅದು ಒಂದು ಮಿಡ್ಲಲ್ಲಿ ಇದ್ದ ಸಿಂಗರ್ಸ್ ಲೈಫ್ ಜೊತೆ ಎಫೆಕ್ಟ್ ಆಗಿದೆಯಾ? ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಚಿತ್ರರಂಗಕ್ಕೆ ಡೈರೆಕ್ಟ್ ಅಪ್ರೋಚ್ ಆಗ್ತಿತ್ತು ಮೊದಲು ಅವ್ರಿಗೆ, ಅಂದ್ರೆ ಒಮ್ಮೆ ಫೇಮಸ್ ಆದವರಿಗೆ ಈ ರಿಯಾಲಿಟಿ ಶೋಸ್ ಇಂದ ಮೇ ಬಿ ಒಂದು ಕಡಿಮೆ ಅಮೌಂಟಿಗೆ ಒಳ್ಳೊಳ್ಳೆ ಸಿಂಗರ್ಸ್ ಸಿಗ್ತಾ ಇದ್ದಾರೆ. ಸೊ ಅವರ ಬಿಲ್ಡ್ ಆಗುವಾಗ ಆ ಒಂದು ಗ್ರೂಪ್ ಏನಾದರೂ ಸೈಲೆಂಟ್ ಆಗಿದ್ಯಾ? ಅದು ಅವರ ಲೈಫ್ ಮೇಲೆ ಎಫೆಕ್ಟ್ ಆಗಿದ್ಯಾ? ಈಗ ಕೆಂಡ ಇದೆ, ಮುಚ್ಚಿಡಕ್ಕಾಗತ್ತಾ? ಟ್ಯಾಲೆಂಟ್ ಇದ್ದರೆ ಮುಚ್ಚಿಡಕ್ಕಾಗಲ್ಲ. ನಿಮಗೆ ರಿಯಾಲಿಟಿ ಶೋ ಅಲ್ಲಿ ಪಬ್ಲಿಸಿಟಿ ಒಂದು ಸಿಗುತ್ತೆ ಅಷ್ಟೇ, ಅದು ಚೇಂಜ್ ಆಗ್ತಾ ಇರುತ್ತೆ ಸೀಸನ್ಗೆ. ಕಲೆಗೂ ಅದಕ್ಕೂ ಸಂಬಂಧ ಇಲ್ಲ ಅಷ್ಟೇ. ಒಂದು ಖುಷಿ ಆಗೋದು ಊರಿಗೆ ಬರೋದು. ಅದು ಪ್ರೆಸ್ ಕ್ಲಬ್ ನನಗೆ ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ ಎಲ್ಲ ಜಾಸ್ತಿ ಸ್ನೇಹಿತರು. ಕಾರಣ ನಾನು ಚಿತ್ರರಂಗಕ್ಕೆ ಬರೋ ಮೊದಲು ಜಾಸ್ತಿ ಇದ್ದಿದ್ದು ಪ್ರೆಸ್ನವ್ರ ಜೊತೆ, ಮಂಗಳೂರಲ್ಲಷ್ಟೇ, ಬೆಂಗಳೂರಿನಲ್ಲಷ್ಟೇ. ಬೆಂಗಳೂರಲ್ಲಿ ನಾನು ಚಿತ್ರರಂಗಕ್ಕೆ ಪಾದಾರ್ಪಣೆಗೊಳ್ಳಿಕ್ಕೆ ಕಾರಣವೂ ಒಂಥರ ಪ್ರೆಸ್ ಅಂತ ಹೇಳಬೇಕು. ನನ್ನೊಂದು 2-3 ಅಡ್ಡ ಇತ್ತು. ಚಿತ್ರತಾರ ಅಂತ ಮೊದಲು, ಆಮೇಲೆ ಅರ್ಗಿಣಿ, ಅದು ಇವತ್ತಿಗಿದೆ. ಆ 2 ಆಫೀಸಲ್ಲಿ ನಾನು ಮಾಡ್ಲಿಂಗ್ ಶುರು ಮಾಡಿದೆ. ಆ್ಯಕ್ಚುಲಿ ಆ ಟೈಮಲ್ಲಿ ಫಿಲ್ಮ್ ಫೋಟೋ ಕಾಮಿಕ್ಸ್ ಅಂತ ಬರ್ತಾಯಿತ್ತು. ಅಂದರೆ ಈ ಸುಧಾದಲ್ಲಿ ಮುಂಚೆ ಮಧ್ಯ ಪೇಜು ಚಿತ್ರ ಬದಲು ಫೋಟೋ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಆ ಟೈಮಲ್ಲಿ ನಾನು, ಸುನಿಲ್, ನಮ್ಮ ಆ್ಯಕ್ಟರ್ ಸುನಿಲ್ ಇವತ್ತಿಲ್ಲ ನಮ್ಮ ಜೊತೆ, ಅವರು ಮತ್ತು ತಾರಾ, ಐ ಥಿಂಕ್ ದ ಫಸ್ಟು ನಾವೊಂದು ಫೋಟೋ ಕಾಮಿಕ್ಸ್ ಮಾಡಿದ್ವಿ ಜೊತೆಗೆ. ಅಲ್ಲಿಂದ ಒಂಥರ ಮಾಡ್ಲಿಂಗ್ ಜೀವನ ಅಂತ ಸ್ಟಾರ್ಟ್ ಆಗಿದ್ದು, ಅದು ಡ್ಯೂ ಟು ದ ಪ್ರೆಸ್ ಇಟ್ ಸೆಲ್ಫ್. ನಂತರ ನನಗೆ ಇನಿಷಿಯಲಿ ಸಪೋರ್ಟ್ ಹೇಳಬೇಕಂದ್ರೆ ಈಗೇನು ಹೇಳಬೇಕು, ದಟ್ ಈಸ್ ದ ಪ್ರೆಸ್. ನನಗೆ ಆ ಟೈಮಲ್ಲಿ ಯಜ್ನಾ ಇಸ್ ಅ ಬಿಗ್ ನೇಮ್. ಈಗ ಇವತ್ತು ಸೋಬರ್ ಆಗಿರ್ತಾರೆ, ಹಿಂಗೆ ಸಾಫ್ಟಾಗಿ ಕೂತಿರ್ತಾರೆ. ಆವತ್ತು ಹಿಂಗೆ ಇದ್ದರು, ಇದೇ ಬಿಳಿ ದಾಡಿ, ಅದು ಬಿಳಿ ಆಮೇಲೆ ಚೇಂಜ್ ಆಗಿಲ್ಲ. ನಾವೆಲ್ಲ ಕಪ್ಪು ಬಿಳಿ ಆಗುತ್ತೆ ಅಂತ ನಾವು ಕಾಯೋದು ಯಾವತ್ತು ಇವ್ರದ್ದು ಕಪ್ಪಾಗತ್ತೆ ಅಂತ. ಸೊ ಆ ಟೈಮ್ ದೊಡ್ಡ ಹೆಸರು. ಆಮೇಲೆ ಒಂದು ಚಿಕ್ಕ ಹುಡುಗ ಬಂದ ಆ ಟೈಮಲ್ಲಿ, ಯಜ್ನಾ ಮಂಗಳೂರು ಇರುವಾಗ, ಹಣ್ಣು ಮಂಗಳೂರು ಅಂತ, ಎಲ್ಲಿ ಹಣ್ಣು. ಸೊ ಆ ಟೈಮಲ್ಲಿ ಪ್ರೆಸ್ ಅಂದರೆ ಈ ಥರ ಇಷ್ಟು ಚಾನೆಲ್ಸು ಅಥವಾ ಇಷ್ಟು ಮೀಡಿಯಾ ಒಂದಷ್ಟು, ಅದು ದಟ್ ವಾಸ್ ಜಸ್ಟ್ ಒಂದು ನವಭಾರತ, ಒಂದು ಉದಯವಾಣಿ ಅಫ್ಕೋರ್ಸ್ ಇಟ್ ವಾಸ್ ಬ್ರೇಕ್ಫಾಸ್ಟ್ ಟು ಎವ್ರಿಬಡಿ. ಆಮೇಲೆ ಮುಂಗಾರು ಅಂತ ಬಂತು. ಬಟ್ ಉದಯವಾಣಿ ಇಸ್ ಒನ್ ಹ್ಯೂಜ್ ಥಿಂಗ್. ಆಮೇಲೆ ಪ್ರೆಸ್ ರಿಪೋರ್ಟರ್ಸ್ ಅಥವಾ ಪ್ರೆಸ್ ಫೋಟೋಗ್ರಾಫರ್ಸ್ ಅಂದರೆ ಅವರೊಂಥರ ಸೆಲೆಬ್ರಿಟಿ ಇದ್ದಂಗೆ, ಜಗತ್ತಿಗೆಲ್ಲ ಗೊತ್ತಿರುತ್ತೆ. ಸೊ ಇವರು ಆ ಟೈಮಲ್ಲಿ ಯಜ್ನಾ ಅವರು ದೊಡ್ಡ ಸೆಲೆಬ್ರಿಟಿ, ಬಟ್ ತುಂಬ ಸಾಫ್ಟ್ ಮನುಷ್ಯ, ಜಾಸ್ತಿ ಮಾತಾಡಲ್ಲ. ಇವತ್ತು ಇಷ್ಟು ನೋಡಿದ್ರಲ್ಲ ಅಷ್ಟೇ ಮಾತಾಡೋದು. ಅಫ್ಕೋರ್ಸ್ ನನ್ನ ಫಸ್ಟ್ ಚಿತ್ರಕ್ಕೆ ಇವರು ಬಂದು ಕವರೇಜು, ನನ್ನ ಲೆಕ್ಕದಲ್ಲಿ ಶೂಟಿಂಗ್ ಜಾಗದಲ್ಲಿ ಬಂದು ಕವರೇಜ್ ಮಾಡಿದ್ದೆ. ನನಗೆ ಮೊನ್ನೆ ಲಾಸ್ಟ್ ಇಯರ್ ನನಗೆ ಆ ಫೋಟೋ ನನಗೆ ಸಿಕ್ತು ಮತ್ತೆ. ಯಾಕಂದ್ರೆ ನನಗೆ ಹಳೆ ಪಿಕ್ಚರ್ಸ್ ಯಾವುದು ಇರಲಿಲ್ಲ, ಈಗಿನ ಥರ ಮೀಡಿಯಾ ವಿಸಿಬಿಲಿಟಿ ಇರಲಿಲ್ಲ ಅಲ್ಲಿ. ಸೊ ನಮ್ಮ ಭಾಳ ಜಗನ್ನಾಥ್ ಶೆಟ್ರ್ ಇದೆ ಆ್ಯಕ್ಚುಲಿ ನನಗೆ ಇನಿಷಿಯಲಿ ಸಪೋರ್ಟ್ ಮಾಡಿದ್ದು. ಚಿತ್ರರಂಗಕ್ಕೆ ಎಂಟ್ರ್ ಆಗಿದ್ದೀನಿ, ಬಟ್ ನನಗೆ ಜಾಸ್ತಿ ಪಬ್ಲಿಸಿಟಿ ಕೊಟ್ಟಿದ್ದು ಜಾಸ್ತಿ ಪ್ರೆಸ್ನವರಲ್ಲಿ ಉದಯ್ ಮರ್ಕಿಣಿ ಆಗಿರ್ಬೋದು, ಜೋಗಿ ಆಗಿರಬೇಕು. ಅಲ್ಲಿ ಬೆಂಗಳೂರಲ್ಲಿ ನಮ್ಮವರೇ, ಊರಿನವರೇ ತುಂಬ ಜನ, ದೇ ರಿಯಲಿ ಸಪೋರ್ಟೆಡ್ ಮೀ ಎ ಲಾಟ್. ಫಸ್ಟ್ ಅಫ್ಕೋರ್ಸ್ ಇಲ್ಲಿ ಶುರು ಮಾಡಿದೆ. ನಾವು ಶುರು ಮಾಡುವಾಗ ಇಲ್ಲಿ ಮ್ಯೂಸಿಕ್ ಅನ್ನೋದು ಒಂದು ಪ್ರೊಫೆಷನ್ ಅಥವಾ ಕೆರಿಯರ್ ಅಂತ ಇರಲಿಲ್ಲ. ಈಗ ಅಫ್ಕೋರ್ಸ್ ನಮ್ಮದು ಸಂಘಗಳಿದ್ದಾವೆ. ಆ ಟೈಮಲ್ಲಿ ಸಂಘ ಇಲ್ಲ. ಮ್ಯೂಷಿಯನ್ಸ್ ಒಂದು 10 ಜನ ಇದ್ದರು. ಐಟ ಒಂದು ದುಂಬು ಡ್ಯಾಶ್ ನೈಟ್ ಆಗ್ಬೇಕು ಟೈಟ್.
ಇದೊಂದು ರೆಗ್ಯುಲರ್, ಅಂದರೆ ಯೂಶಲಿ ಅಷ್ಟು ರಿಸ್ಪೆಕ್ಟ್ ಅಂತ ಇರಲಿಲ್ಲ ಮ್ಯೂಷಿಯನ್ಸ್ಗೆ. ಮ್ಯೂಷಿಯನ್ಸ್ ಅಂದರೆ ಜಾಸ್ತಿ ಎಲ್ಲ ಒಂದು ಥರ ಅನ್ಎಜುಕೇಟೆಡ್ಡು ಬ್ರೂಟ್ಸ್ ಈ ಥರ ಅಂತ ಇತ್ತು. ಅಫ್ಕೋರ್ಸ್ ನಮಗೇನಂದ್ರೆ ಮ್ಯೂಸಿಕ್ ಅಂದರೆ ನಾನು ನಾನು ಈ ಚಿಕ್ಕವನಿರುವಾಗ ಮ್ಯೂಸಿಕ್ ಎಲ್ಲ ತುಂಬ ಜನ ಹೇಳ್ತಾರಿಲ್ಲ, ಸ್ಕೂಲಲ್ಲಿ ಕಾಂಪಿಟಿಷನ್ ಎಲ್ಲ ಯಾವುದ್ರಲ್ಲಿ ಇರಲಿಲ್ಲ. ನಾನು ಶುರು ಮಾಡಿದ್ದೆ ಕಾಲೇಜಲ್ಲಿ 1 ವರ್ಷದಲ್ಲಿ ಐ ಟ್ರಾನ್ಸ್ಫಾರ್ಮ್ ಫ್ರಮ್ ಎ ನೋಬಡಿ ಟು ಎ ಪ್ರೊಫೆಷನಲ್ ಸಿಂಗರ್ ಅಂತ ಒಂದೇ ವರ್ಷದಲ್ಲಿ ಟ್ರಾನ್ಸ್ಫಾರ್ಮ್ ಆಗಿದ್ದು. ಅದಕ್ಕೂ ಕಾರಣ ನಾನು ಹೇಳಬೇಕಂದ್ರೆ ಸರ್ಕಾರಿ ಕಾಲೇಜ್ ಮನುಷ್ಯನನ್ನು ಒಬ್ಬನ ಚೇಂಜ್ ಮಾಡಿ ಜಗತ್ತಲ್ಲಿ ಹೆಂಗೆ ಬದುಕಬೇಕಂತ ಕಲಿಸೋದು ಯಾವುದು ಪ್ರೊಫೆಷನಲ್ ಕಾಲೇಜ್ ಅಲ್ಲ, ಇಟ್ ಇಸ್ ಅ ಗೌರ್ಮೆಂಟ್ ಕಾಲೇಜ್. ಕಾರಣ ಎಲ್ಲ ಪ್ಯಾಟರ್ನ್ ಹುಡುಗಿರ್ತಾರೆ, ನಾವು ಯಾರ್ಯಾರ ಜೊತೆ ಹೆಂಗಿರಬೇಕು ಅಂತ ಅಲ್ಲೇ ಕಲಿಯೋದು. ಬೇರೆದಲ್ಲಿ ಏನಾಗುತ್ತೆ, ಇಟ್ಸ್ 1 ಕ್ಲಾಸ್ ಅಂತ ಇರುತ್ತೆ, 1 ಕ್ಲಾಸ್ ಆರ್ ಟೋಟ್ಲಿ ಅಕಾಡೆಮಿಕ್ಸ್ ಅಂತ. ಬಟ್ ಇದರಲ್ಲಿ ಹೆಂಗಂದರೆ ಮಿಕ್ಸ್ಡ್ ಪೀಪಲ್ಲು, ಸೊ ಬೇರೆ ಬೇರೆ ಜಾನರಿಂದ ಬರ್ತಾರೆ, ಬೇರೆ ಬೇರೆ ಜಾನರ್ ಅವರು ಅಲ್ಲಿ ಜೊತೆ ಸೇರುವಾಗ ಬದುಕೋದು ಹೆಂಗೆ ಅಂತ ಕಲಿಸೋದು. ಐ ಥಿಂಕ್ ನನಗೆ ಡ್ರಾಸ್ಟಿಕ್ ಚೇಂಜ್ ಕೊಟ್ಟಿದ್ದು ನನ್ನ ಕಾಲೇಜ್. ಯಾಕೆಂದರೆ ಕಾಲೇಜಲ್ಲೇ ನಾನು ಫಸ್ಟು ಓಪನ್ ಆಗಿದೆ. ಅಷ್ಟರೊಳಗೆ ನಾನು ಮ್ಯೂಸಿಕಲ್ಲಿ ಅಥವಾ ಯಾವುದು PUCಯಲ್ಲಿ ನಾನು ಪೇಂಟರ್ ಆಗಿದೆ ಆಸ್ ಇನ್ ಟು ಆರ್ಟ್ ಆ್ಯಂಡ್ ಆಲ್. ಬಟ್ ಸಿಂಗಿಂಗ್ ಅಂತ ಓಪನ್ ಆಗಿದ್ದೆ ನಾನು ಕಾಲೇಜಿಗೆ ಬಂದ ನಂತರ. ಹೋಗ್ತಾ ಮಜಾ ಅಂದರೆ ಓಕೆ, ನಾವು ಆಗ ಒಂದು ಸ್ಟೇಜಲ್ಲಿ ಹಾಡೋದನ್ನು ಕಿಕ್ ಸಿಗ್ತಾಯಿತ್ತು, ಜನ ಒಂಥರ. ಆಮೇಲೆ ಹೋಗ್ತಾನೆ ಒಂದಿತ್ತು ನನಗೆ ಖುಷಿ ಇದರಲ್ಲಿ ಮಾತ್ರ ಸಿಗ್ತಾ ಇದ್ದಿದ್ದು, ಬೇರೆ ಎಲ್ಲೂ. ಆಮೇಲೆ ಮಧ್ಯ ವ್ಯಾಪಾರ ಶುರು ಮಾಡಿದೆ, ಸ್ಟಾರ್ಟೆಡ್ ಬಿಸ್ನೆಸ್ಸು, ಬೇರೆ ಎಲ್ಲ ಇದ್ದರೂ ಹ್ಯಾಪಿನೆಸ್ ಅಂತ ಒಂದು ಸಿಗುತ್ತೆ, ಅದು ಇದರಲ್ಲಿ ಮಾತ್ರ ಸಿಗ್ತಾ ಇದ್ದಿದ್ದು. ಸೊ ಇದನ್ನು ಅರಸ್ತಾ ಹೋಗಿದ್ದು. ದೆನ್ ಐ ಸ್ಟಾರ್ಟೆಡ್ ಅದೇನಾಯ್ತು, ಸಿಂಗಿಂಗ್ ಅಂತ ಹೋದೆ. ಸ್ಟುಡಿಯೋಗೆ ಹೋದರೆ ಎಲ್ಲರೂ ಇವನು ಹೀರೋನ ಅಂತ ಶುರು ಮಾಡಿದರು. ಅಲ್ಲಿಂದ ಮೆತ್ತಿಗೆ ಎಲ್ಲರೂ ಆ್ಯಕ್ಟಿಂಗ್ ಕರೆಯೋಕ್ಕೆ ಶುರು ಮಾಡಿದರು. ಆ್ಯಕ್ಟಿಂಗ್ ಅಂತ ಹೋದೆ. ನಾನು ಆ್ಯಕ್ಚುಲಿ ಹೋಗಿದ್ದು ಸಿಂಗರ್ ಆಗಬೇಕು ಅಂತ. ಮುಂದೆ ಹೋದಾಗ ಅದೇ ಒಂದು ಆಲ್ಬಮ್ ಅಂತ ಮಾಡಿದೆ. ಇನ್ಸ್ಟೆಂಟ್ 1-2 ಬಂದು ನಮ್ಮ ಉಪೇಂದ್ರ, 1-2 ಉಮಾಕಾಂತ್ ಅಂತ ಇದ್ದರು, ಮ್ಯೂಸಿಕ್ ಮಾಡೋ ಅಂದರು. ಫ್ರ್ಯಾಂಕ್ಲಿ ಹೇಳ್ತೀನಿ, ಎಲ್ಲರೂ ಹೇಳ್ತಾರೆ ಈಗ ಮಕ್ಕಳೇ ಕನಸು ಕಟ್ಟಬೇಕು, ಅದನ್ನು ಬೆನ್ನತ್ಕೊಂಡು ಹೋಗ್ಬೇಕು ಅಂತ. ನಾನು ಕನಸು ಕಟ್ಟಿಲ್ಲ, ಬೆನ್ನತ್ತೂ ಇಲ್ಲ. ಎಲ್ಲಿ ಖುಷಿ ಸಿಗ್ತಾ ಇತ್ತು ಆ ಕಡೆ ಹೋಗ್ತಾ ಇದೆ ಅಷ್ಟೇ. ಆಮೇಲೆ ನಾನು ನಾಳೆ ಬಗ್ಗೆ ಯೋಚನೆನೂ ಮಾಡಿಲ್ಲ. ಇವತ್ತು ಹೇಳಿದರು ಡಾಕ್ಟ್ರೇಟ್ ಬಂತು, ನಾನು ಯೋಚನೆನೂ ಕನಸಲ್ಲಿ ಯೋಚನೆ ಮಾಡಿಲ್ಲ. ಆಮೇಲೆ ಯಾವುದು ಅವಾರ್ಡ್ಸು ಅದೇ ಅಂದರೆ ಒಂದು 10 ದಿವಸ ಇರುತ್ತೆ, 4 ಜನ ವಿಶ್ ಮಾಡ್ತಾರೆ ಎಲ್ಲರೂ, ಅದೊಂದು ಪ್ಲಸ್, ಡೆಫಿನೆಟ್ ಆಗಿ ಪ್ಲಸ್ ಇರುತ್ತೆ. ಆಮೇಲೆ ಇದು ಕೃಷಿ ಮಾಡ್ತಾನೆ ಹೋಗಬೇಕು, ನಂತರ ಇಟ್ ಈಸ್ ಜಸ್ಟ್ ಹ್ಯಾಪಿನೆಸ್. ನಾವು ಈಗ ಬರುವಾಗ ಇದರಲ್ಲಿ ದುಡ್ಡು ಸಿಗುತ್ತೆ ಅಥವಾ ಏನಾದರೂ ಒಂದು ಇದರಲ್ಲಿ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಿದ್ದ ಬರಲ್ಲ. ಬಟ್ ಕೆಲಸ ಮಾಡುವಾಗ ನಮ್ಮ ಥರ ಖುಷಿ. ಒಂದು ನಾನು ಹೇಳಬೇಕಂದ್ರೆ ಸಿಂಪಲ್, ಬೇರೆ ಎಲ್ಲ ಕೆಲಸದಲ್ಲಿ ಒಂದೇ ಕೆಲಸ ಮಾಡಿದ್ರೆ ಅದೇ ಆಫೀಸು, ಅದೇ ಸ್ಟಾಫು, ಮತ್ತೆ ಅವರನ್ನು ನೋಡಬೇಕು. ಮತ್ತು ಪ್ರೆಸ್ ಕ್ಲಬ್ಬಲ್ಲಿ ಸಿಕ್ಕಿದಾಗ ಅವರವರು ಸಿಗೋದು. ಬಟ್ ನಮಗೆ ಅಂದರೆ ಒಂದು ಚಿತ್ರ ಮಾಡೋ ಒಂದು ಟೀಮ್ ಜೊತೆ ಒಂದು 3 ತಿಂಗಳು ಕೆಲಸ ಮಾಡ್ತೀವಿ. ಒಬ್ಬೊಬ್ಬರು, ಒಬ್ಬ ಡೈರೆಕ್ಟ್ರು, ಕ್ಯಾಮರಾ, ವಿ ಹ್ಯಾವ್ ಎ ಡಿಸ್ಕಷನ್, ರೈಟರ್ಸ್ ಆಗಲಿ, ಹೀರೋ ಆಗಲಿ. 3 ತಿಂಗಳು ಬಿಟ್ಟರೆ ನಾನು ಅದನ್ನು ಬಿಟ್ಟು ಹೊಸತ್ತು ಇನ್ನೊಂದು ಟೀಮು. ಸೊ ಪ್ರತಿಯೊಂದರಲ್ಲಿ ನಾವು ಕಲಿಯೋದು ತುಂಬ ಇರುತ್ತೆ. ಇಟ್ಸ್ ನಾಟ್ ನಾವು ಹೇಳೋದಂತಲ್ಲ, ಬಟ್ ಕಲಿಯೋದು ತುಂಬ ಇರುತ್ತೆ. ಸೊ ಪ್ರತಿ ಸಲ ವಿ ಬಿಕಮ್ ನ್ಯೂ. ಒಂದು ಚಿಕ್ಕ ನಿರ್ದೇಶಕ ಬರ್ತಾನೆ, ಯಂಗ್ ಒನ್, ಆ ಒಂದು ಐಡಿಯಾ ಬೇರೆ ಇರುತ್ತೆ. ವೆನ್ ವಿ ಕನ್ವೆ ಟೋಟಲ್ ನಾವೇ ಚೇಂಜ್ ಆಗ್ತಾ ಇರ್ತೀವಿ ಪ್ರತಿ ಸಲ. ಸೊ ಒನ್ ಆಫ್ ದ ಬೆಸ್ಟ್ ಪ್ರೊಫೆಷನ್ಸ್. ನಾನು ಅಂದ್ಕೊಂಡು ಇಲ್ಲ, ನಾವೀಗ ಚಿಕ್ಕವನಿರುವಾಗ ಒಂದು ಥಿಯೇಟ್ರಿಗೆ ಹೋಗಿ, ಈಗ ಸಿಸ್ಟಮ್ ಇಲ್ಲ. ಮುಂಚೆ ಒಂದು ಥಿಯೇಟ್ರ್ ಆದರೆ ಅದರಲ್ಲಿ ಬ್ಲ್ಯಾಕ್ ಟಿಕೆಟ್ ಆಗಲಿ, ಆ ಥಿಯೇಟರ್ ಕ್ಯೂ, ಅಲ್ಲಿ ಜಗಳ, ಹೊಡೆದಾಟ, ಏನೋ ಒಂದು ಟಿಕೆಟ್ ಸಿಗಬೇಕಾದ್ರೆ. ಈಗ ಅದು ಡೆಫಿನೆಟ್ ಆಗಿ ಯಾರು ನೋಡಲ್ಲ. ಸೊ ಈ ಥರ ನಾವು ಪಿಕ್ಚರ್ ನೋಡಿ ಯಾರು ಹೀರೋನ ನಾವು ಆರಾಧಿಸ್ತಿದ್ವೋ ಅದೇ ಹೀರೋಗಳ ಜೊತೆ ನಾನು ಕೂತ್ಕೊಂಡು ಊಟ ಮಾಡಿದ್ದೀನಿ, ಚರ್ಚೆ ಮಾಡಿದ್ದೀನಿ. ಇದು ಕನಸಲ್ಲಿ ಅಂದ್ಕೊಳ್ಳೋದು ವಿಷಯ. ಈಗ ಡಾಕ್ಟರ್ ರಾಜ್ಕುಮಾರ್ ಆಗಲಿ, ವಿಷ್ಣುವರ್ಧನ್ ಆಗಲಿ, ಐ ಥಿಂಕ್ ದೇ ವರ್ ವೆರಿ ಕ್ಲೋಸ್ ಟು ಮೀ. ಅಂಬರೀಷ್ ಆಗಲಿ. ಬಟ್ ನಾವು ಅಂದ್ಕೊಳ್ಳೋದು ಇಟ್ಸ್ ಓನ್ಲಿ ಮ್ಯೂಸಿಕ್ ಮಾತ್ರ. ನಾನು ಹೇಳೋದು ಸಂಗೀತಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಅದೇ ನನ್ನನ್ನು ಕರ್ಕೊಂಡೋಗಿ ಇಷ್ಟೆಲ್ಲ ಮಾಡಿಸಿದೆ. ಆಮೇಲೆ ನೀವು ಕೇಳಿದ್ರೆ ನಾನು ಕಲ್ತಿಲ್ಲ. ನಾನು ಆ್ಯಕ್ಚುಲಿ ಐ ಆಮ್ ನಾಟ್, ನಾನು ಮ್ಯೂಸಿಕಲಿ ಎಜುಕೇಟೆಡ್ ಅಲ್ಲ. ನಾವು ಹೋಗ್ತಾ ಕಲಿತೆ. ಅಂದರೆ ನನಗೆ ಸಿನಿಮಾ ಎಂಟ್ರ್ ಆಗುವಾಗಲೂ ಬರೆಯೋಕ್ಕೆ ಬರ್ತಾ ಇರಲಿಲ್ಲ. ಅಂದರೆ ಮ್ಯೂಸಿಕ್ ನೋಟ್ಸ್ ಓಡೋಕ್ಕೆ ಹೋಗ್ತಾ ಕಲಿತೆ ನಾನು. ಸೊ ಇಟ್ಸ್ ಅ ಲಾಂಗ್ ಜರ್ನಿ.
ಡಿಫ್ರೆನ್ಸ್ ಅಂದರೆ ಜರ್ನಿಯಲ್ಲಿ, ಫಿಲ್ಮ್ ಜರ್ನಿಯಲ್ಲಿ ಒಂದು ಕಷ್ಟ ಆಗೋದು ಮಂಗಳೂರಿನವರಿಗೆ ಒಂದು ಪ್ರಾಬ್ಲಮ್ ಇದೆ, ಸ್ವಾಭಿಮಾನ ಪ್ರಾಬ್ಲಮ್ ಡೆಫಿನೆಟ್ ಆಗಿ. ಆಮೇಲೆ ಒಂದು ಸಣ್ಣ ಡಿಫ್ರೆನ್ಸ್ ಇರೋದು, ಸ್ವಾಭಿಮಾನಕ್ಕೂ ಅಹಂಕಾರಕ್ಕೂ ಒಂದು ಸಣ್ಣ ಎಳೆ ಮಾತ್ರ ಇರೋದು. ಯಾಕಂದರೆ ಅದು ಹೆಂಗೂ ತಿರುಗ್ಬೋದು. ನಮಗೆ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ, ಎಲ್ಲಿ ಹೋಗಿ ಕೆಲಸ ಕೇಳಲಿಕ್ಕೆ ಬರಲ್ಲ. ಈಗ ಬೇರೆಯವ್ರು ಬಂದರೆ ನೆಕ್ಸ್ಟ್ ಮಾಡೋಣ, ಜೊತೆಗೆ ಮಾಡೋಣ ಅಂತ ಹೇಳ್ತಾರೆ. ನಾವು ಲೈಫಲ್ಲಿ ಅದು ಹೇಳೋಕ್ಕೆ ಬರೋದಿಲ್ಲ. ಕೆಲಸ ಮಾಡೋಣ, ನೆಕ್ಸ್ಟ್ ನೀವು ಕೊಡ್ತೀರಾ, ಅದು ಯಾವತ್ತೂ ಲೈಫಲ್ಲಿ ಕೇಳಿ ಅಭ್ಯಾಸ ಇಲ್ಲ. ಇದು ಸ್ವಲ್ಪ ದಕ್ಷಿಣ ಕನ್ನಡದವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಅದು ಅವ್ರು ಚೇಂಜ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿಂದ ಹೋಗುವಾಗ ಮೇಜರ್ ಪ್ರಾಬ್ಲಮ್ಸ್ ತುಂಬ ಇರುತ್ತೆ. ಬಟ್ ಒಂದು ಖುಷಿ ಅಂದರೆ ಐ ಡೋಂಟ್ ನೋ, ನಾನು ಯೋಚನೆ ಮಾಡಿದೆ, ಏನು ಪ್ಲ್ಯಾನ್ ಮಾಡಿದೆ, ಡೈರೆಕ್ಟ್ ಹೋಗಿ ಇನ್ನೂ ಜರ್ನಿ ಸಾಗ್ತಾ ಇದೆ. ಇವತ್ತು ಸಾಧನೆ ಅಂತಾರೆ, ನಾನಿನ್ನು ಇದೇನ ಸಾಧನೆ, ನಾನು ಇನ್ನೇನೋ ಮಾಡಬೇಕು ಅನಿಸ್ತಾ ಇದೆ. ಸೊ ಸಾಧನೆಗೆ ಐ ಥಿಂಕ್ ಶುರು ಮತ್ತು ಕೊನೆ ಯಾವುದೂ ಇಲ್ಲ. ಯು ಹ್ಯಾವ್ ಟು ಜಸ್ಟ್, ನನ್ನ ಲೆಕ್ಕದಲ್ಲಿ ಬೀಯಿಂಗ್ ಹ್ಯಾಪಿ ಇನ್ ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್. ನಾನು ಹೇಳೋದು, ಎಲ್ಲರೂ ಕೆಲವರು ಹೆಸರು ಮಾಡಬೇಕಂತ ಇರುತ್ತೆ, ಕೆಲವರು ದುಡ್ಡು ಮಾಡಬೇಕಂತ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಇರುತ್ತೆ. ಇದು ಬಂದರೆ ನಾನು ಖುಷಿಯಾಗಿರ್ತೀನಿ ಅಂತ. ಖುಷಿ ಸಿಗೋದು ಮನಸ್ಸಲ್ಲೇ. ನಾನು ಯಾವುದೋ ಒಂದು ಲೈನ್ ಬರೆದಿದೆ, ಹಾಡು ಫಸ್ಟ್ ಲಿರಿಕ್ಸ್ ಬರೆದಿದೆ ಒಂದು ಪಿಕ್ಚರಿಗೆ. ಅದೊಂದು ಲೈನು ನನಗೆ ಬರ್ದಂಥ ಖುಷಿ ಇದೆ. ಅದು ಸುಖವು ಬೇಕೇ ಬೇಕು ಎನ್ನುತ್ತಾ ಮನುಷ್ಯ ಕಷ್ಟಪಡುವನಿಲ್ಲಿ ಶಾಶ್ವತ ಅಂತ. ಸುಖ ಬೇಕು ಅಂತ ಮನುಷ್ಯ ಲಾಸ್ಟ್ ಸಾಯೋದನ್ನು ಕಷ್ಟಪಡ್ತಾ ಇರ್ತಾನೆ, ಸುಖ ಅಂತ ಹೊಡೆಯಲ್ಲ ಅವನು. ಸುಖ ಬೇಕು ಅಂತ ಆಸೆಯಲ್ಲೇ ಇರ್ತಾನೆ ಅವನು, ಎಲ್ಲ ಕೂಡಿಡ್ತಾನೆ, ಅವನ ಮಕ್ಳಿಗೆ ಇಡ್ತಾನೆ, ಕರೆಕ್ಟಾಗಿ ಮಕ್ಕಳು ಹುಡ್ತಾರೆ ಅವರಿಗೆ. ಸೊ ಪ್ರತಿಯೊಂದು ಅಷ್ಟೇ, ಅದು ಯಾವುದು ಬೇಸಿಕಲಿ ಯು ಹ್ಯಾವ್ ಗಾಟ್ ಒನ್ ಲೈಫ್, ಯು ಹ್ಯಾವ್ ಟು ಎಂಜಾಯ್ ಪ್ರತಿಯೊಂದು ದಿವಸ ಸೆಕೆಂಡು ಖುಷಿಯಾಗಿರ್ಬೇಕು ಅಷ್ಟೇ. ಜೀವನ ಅನ್ನೋದು ಅಷ್ಟೇ ಅಂತ ನಾನು ತಿಳ್ಕೊಂಡಿದ್ದೀನಿ, ತಪ್ಪಾಗಿರ್ಬೋದು, ನಂಗೆ ಗೊತ್ತಿಲ್ಲ. ಒಂದು ನಾನು ಹೇಳ್ಬೇಕಂದ್ರೆ ನನ್ನ ಮಾತು ಬರಲ್ಲ, ಎಷ್ಟು ಅಲ್ಲಿ ಹೋಗ್ತಾ ಇದ್ದೀನಿ. ಐ ಥಿಂಕ್ ಇವ್ರು ಹೇಳಿದ್ವಿ ಜಸ್ಟ್ ಒಂದು ಸಂವಾದ ಕ್ವೆಶನೇರ್ ಈ ಥರ ಮಾಡ್ಬೋದು ಅಂತ. ಸೊ ಐ ಕ್ಯಾನ್ ಜಸ್ಟ್ ಶೇರ್ ವಾಟ್ ಐ ಫೀಲ್ ಫ್ರಮ್ ಮೈ ಹಾರ್ಟ್. ಆಮೇಲೆ ಐ ಆಮ್ ನಾಟ್ ದ್ಯಾಟ್ ಎ ಗುಡ್ ಒರೇಟರ್. ನಾನು ಮಾತಾಡಿ ಇಂಪ್ರೆಸ್ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಸೊ ಒಂದು ಖುಷಿ ಅಂದರೆ, ಈಗ ಇಲ್ಲೂ ಇರ್ತಾರೆ ಕೆಲವರು, ಅಂದರೆ ಅವರ ಜರ್ನಿ ಮ್ಯೂಸಿಕ್ ಪ್ಯಾಷನ್ ಇದ್ದರೆ ಅದನ್ನೇ ಪ್ರೊಫೆಷನ್ ಮಾಡ್ಕೊಂಡು ಹೋಗೋದು. ಇಟ್ಸ್ ಎ ವೆರಿ ಟಫ್ ಜಾಬ್. ನಿಮಗೆ ಈಗ ಕಾಪಿ ಮಾಡೋರಿಗೆ ಸೀಟ್ ಇಟ್ಕೊಂಡಿರ್ತಾರೆ, ಅವ್ರು ಅರ್ಧ ಕಲ್ತ್ರೆ ಅವ್ರು ನಮ್ಗೆ ಸೀಟ್ ಎತ್ತಕ್ಕಾಗಲ್ಲ, ಧೈರ್ಯ ಬರಲ್ಲ, ಏನೋ ಬರೀತಾ ಹೋಗ್ತಾರೆ. ಏನು ಗೊತ್ತಿಲ್ಲದಿದ್ರೆ ಸೀಟ್ ಎತ್ತಲೇಬೇಕು, ಅವ್ನು ಹೆಂಗಾದ್ರೂ ಮಾಡಿ ಸೀಟ್ ಹಾಕ್ತಾನೆ. ಸೊ ಯಾವತ್ತು ಮ್ಯೂಸಿಕ್ ಪ್ರೊಫೆಷನಲ್ಲಿ ಇದನ್ನು ಪೆಂಡಿಗೆ ಇಟ್ಕೊಂಡು ಇದರಲ್ಲಿ ಹೋಗ್ತೀನಿ ಅಂತ ಹೇಳಿದರೆ ಡೆಫಿನೆಟಾಗಿ ವರ್ಕ್ ಆಗಲ್ಲ. ಫುಲ್ಲು ಆಳಕ್ಕೆ ಇಳಿಬೇಕು, ನೀರಿಗೆ ಇಳಿಬೇಕು ಅದಕ್ಕೆ ಅದರಲ್ಲಿ. ಬಟ್ ಡೆಫಿನೆಟಾಗಿ ಕಲಾಭೂಮಿಯಲ್ಲಿ ಕಲಾದೇವತೆ ಕೆಲವರನ್ನು ಮಾತ್ರ ಆಯ್ಕೆ ಮಾಡ್ಕೋತಾಳೆ ಅಂತ. ಇಟ್ ಈಸ್ ವೆರಿ ಕಾಂಪಿಟೇಟಿವ್ ಇನ್ ಎನಿ ಫೀಲ್ಡ್, ಎನಿ ಆರ್ಟ್ ಫೀಲ್ಡ್. ನಾನು ಬರೀ ಸಂಗೀತ ಅಂತ ಹೇಳ್ತಾ ಇಲ್ಲ, ಎನಿ ಆರ್ಟ್ ಫೀಲ್ಡ್ ಇಟ್ ಇಸ್ ವೆರಿ ಕಾಂಪಿಟೇಟಿವ್. ಬಟ್ ನಾನು ಹೇಳಬೇಕಂದ್ರೆ ಅದರಲ್ಲಿ ಸಪೋಸ್ ಯು ಸಕ್ಸೀಡ್, ಐ ಥಿಂಕ್ ಯುವರ್ ಸಕ್ಸಸ್ ಇನ್ ಲೈಫ್ ಅಂತ. ಸೊ ಐ ಥಿಂಕ್ ವಿಲ್ ಗೋ ಫಾರ್ ದ ಕ್ವೆಶ್ಚನರ್ ರೌಂಡ್. ಐ ಥಿಂಕ್ ದ್ಯಾಟ್ಸ್ ಬೆಟರ್. ನಾನು ಯಾವುದೋ ಮುದ್ಕನ್ ಥರ ಮಾತಾಡ್ತೀನಿ ಅನಿಸ್ತಾ ಇದೆ ಕೆಲವು. ಕ್ಯಾಶುವಲಿ ಹಾಡುವಾಗ ಕೆಲವರು ಚೆನ್ನಾಗಿದೆ ಅಂದರು, ಕೆಲವು ಕಡೆ ನಮಗೆ ಒಂದು ಕಡೆ ಅವಮಾನ ಆಗತ್ತೆ. ಅವಮಾನ ಆಗುವಾಗ ಒಂದು ಒಳಗಿಂದ ಬೆಂಕಿ ಬರುತ್ತೆ. ಸ್ವಲ್ಪ ಕಲೆಕ್ಷನ್ ಇದೆ. ನಾನು ಯಾಕೆಂದರೆ ಬೇರೆಯವ್ರ ಈಗ ನಾನು ತಗೊಂಡು ಅವ್ರ ಹತ್ರ ನಾನು ಇಟ್ಕೊಂಡಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಸೀರಿಯಲ್ ಮಾಡಿದ ಲೆಕ್ಕ ಇಲ್ಲ ನನಗೆ. ನಾನು ಹಿಸ್ಟ್ರಿ ಅಂತ ಬರ್ದಿಲ್ಲ, ಇಷ್ಟು ಮಾಡಿದ್ದೀನಿ, ಇಷ್ಟು ಮಾಡಿದ್ದೀನಿ. ನನಗೆ ಹೋಗ್ತಾ ಒಂದೊಂದು ಸಿಗ್ತಾ ಇದೆ. ತುಂಬ ಇದನ್ನು ನೋಡಿ ನಾನು ಮಾಡಿದ್ಯಲ್ವ ಅಂತ ಅನ್ಸುತ್ತೆ. ಅದು ಬಿಟ್ಟರೆ ನಾನು ಅದೇ ಹೇಳೋದಲ್ಲ, ಕೆಲಸ ಮಾಡ್ತಾ ಹೋಗ್ತೀವಿ, ಅದನ್ನು ಇಟ್ಕೊಂಡು ನಾವು ಇದನ್ನು ರೆಕಾರ್ಡ್ ಅಂತ ಹೇಳಿ ಅಭ್ಯಾಸ ಇಲ್ಲ ನನಗೆ. ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆ ಟೈಮಲ್ಲಿ ದುಡ್ಡು ಇರಲಿಲ್ಲ. ಬಟ್ ನಾನೇನು ಮಾಡ್ತಿದ್ದೆ, ಒಬ್ಬನೇ ಹೋಗ್ತಾ ಇದ್ದಿದ್ದು ಸ್ಟುಡಿಯೋಗೆ. ಒಬ್ಬನೇ ಹೋಗಿ ನಾವೇ ಬರೆದು ನಾವೇ ಹಾಡಿ ನಾನೇ ಎಲ್ಲ ಇನ್ಸ್ಟ್ರೂಮೆಂಟ್ ಒಬ್ಬನೇ ಪ್ಲೇ ಮಾಡಿ ಸ್ಟುಡಿಯೋದಿಂದ ಹೊರಗಡೆ ಬರ್ತಾಯಿದ್ದೆ. ಸೊ ಅದು ಎಷ್ಟು ಕೊಟ್ಟರು ನನಗೆ ವರ್ಕೌಟ್, ಅದು ಜೇಬಿಗೆ ಹಾಕೊಂಡು ಬರ್ತಾಯಿದ್ದೆ. ಇಲ್ಲ, ಅದು 13 ಎಪಿಸೋಡ್ಸ್ ನನಗೆ ಇನ್ನೂ ನೆನಪಿದೆ. 4-5 ಎಪಿಸೋಡ್ ಆವಾಗ ಜನ ಬೈ ಹಾರ್ಟ್ ಹಾಡ್ತಾ ಇದ್ದಾರೆ ಅದು ಸಾಂಗ್ನ. ಆಮೇಲೆ
ಒಂದೇ ಚಾನೆಲ್ ಇತ್ತು, DDಯ ಉದಯ ಬಂತ. ಆಮೇಲೆ ಈಗಿನ ಥರ ಒಂದಷ್ಟು ಇಲ್ಲ. ಇಟ್ ವಾಸ್ ಮೋರ್, ಐ ಥಿಂಕ್ ಮೋರ್ ಪ್ಯೂರ್ ದ್ಯಾಟ್ ಟೈಮ್. ಇಲ್ಲ, ಆರ್ಕೆಸ್ಟ್ರಾ ಅಂದರೆ ಒಂದು ಅಫ್ಕೋರ್ಸ್ ಇದು ಪ್ಯಾಷನ್ ಹೇಳೋದು. ಇನಿಷಿಯಲಿ ಆ ಟೈಮಲ್ಲಿ ತುಂಬ ಕಮ್ಮಿ ಮ್ಯೂಷಿಯನ್ಸ್ ಇದ್ದಿದ್ದಿಲ್ಲಿ. ಅಂದರೆ ಈ ಆರ್ಗನೈಸ್ಡ್ ಅಂತ ಇರಲಿಲ್ಲ. ನಾವು ಯಾರೋ ಮ್ಯೂಷಿಯನ್ ಕರಿತೀವಿ, ಅವನು ಬಂದರೆ ಬಂದೆ, ಇಲ್ಲಾಂದ್ರೆ ಇಲ್ಲ. ಯಾಕಂದರೆ ನಾವು ಬಂದರೆ ಅವನ ಮೇಯ್ನ್ ಇನ್ನೊಬ್ಬ ಬಂದಿಲ್ಲ ಅಂದರೆ ಅದು ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದು. ಆಮೇಲೆ ಪ್ರೊಫೆಷನಲ್ ಅಂತ ಟೀಮು ಇರಲಿಲ್ಲ. ತುಂಬ ವರ್ಷಕ್ಕೆ ಒಂದು 2-3 ಟೌನ್ ಹಾಲಲ್ಲಿ ಪ್ರಾಕ್ಟೀಸ್ ಮಾಡಿ ಮಾಡ್ತಾಯಿದ್ರು. ಈಗಿನ ಥರ ನಾಳೆ ಮಾಡಬೇಕು ಅಂತ ಅಷ್ಟು ಇರಲಿಲ್ಲ. ಅಷ್ಟು ಪ್ರೊಫೆಷನಲ್ ಕಲಾವಿದ ಒಂದು ಟೀಮ್ ಅಂತ ಇರಲಿಲ್ಲ. ಬಟ್ ಒಂದು ಖುಷಿಯಾಗಿದೆ. ಓಕೆ, ನಾವು ಮಾಡ್ತಾ ನಮ್ಮ ಹೋಟ್ಲು ಇತ್ತು, ಮಾವೊಂದು ಹೋಟೆಲ್ಲು ಕ್ವಾಲಿಟಿ ಅಂತ. ಅಲ್ಲಿ ಇನಿಷಿಯಲಿ ವೀಕ್ಲಿ ಸ್ಯಾಟರ್ಡೆ ಸಂಡೇ ಆರ್ಕೆಸ್ಟ್ರಾ ಇತ್ತು, ಲೈವ್ ಬ್ಯಾಂಡ್ ಇತ್ತು. ಸೊ ನಾನು ಅಲ್ಲಿ ಹಾಡ್ತಾ ಇದ್ದೆ. ಸೊ ಅಲ್ಲೊಂದು ಟೀಮ್ ಪರ್ಮನೆಂಟ್ ಟೀಮ್ ಒಂದಿತ್ತು. ಅದರಲ್ಲಿ ವೀಸ್ ಟು ಕ್ವಾಲಿಟಿ ಬೀಟ್ಸ್ ಅಂತ ಅದರಲ್ಲಿ ನಾವು ಪರ್ಫಾರ್ಮ್ ಮಾಡ್ತಾಯಿದ್ದೆ. ಐ ಥಿಂಕ್ ನನಗೆ ಮೇಲೆ ಬರೋಕ್ಕೆ ಕಾರಣ ನನಗೆ, ಅಥವಾ ಮ್ಯೂಸಿಕ್ಕನ್ನು ಪ್ರೊಫೆಷನಲ್ ಆಗಿ ತಗೊಂಡು ಬರೋಕ್ಕೆ ಕಾರಣ ನಮ್ಮ ಹೋಟ್ಲಲ್ಲಿ ಆರ್ಕೆಸ್ಟ್ರಾ ಇದ್ದಿದ್ದಂದರೆ ಇಟ್ ವಾಸ್ ವೀಕ್ಲಿ ನಾನು ಹೋಗಿ ಹಾಡ್ತಾಯಿದ್ದೆ. ಆಮೇಲೆ ಡೈಲಿ ಶುರು ಆಯಿತು. ಸೊ ಅದು ಒಂದು ಕಾರಣ. ಆ್ಯಕ್ಚುಲಿ ನಾವು ಹೇಳ್ತೀವಿ ಬದುಕೊಂಡು ಡಿಸೈನ್ ಆಗಿರುತ್ತೆ, ನಮಗೂ ಗೊತ್ತಿಲ್ಲದೆ ಅದು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ, ನಾವು ಹೋಗ್ತಾ ಇರ್ತೀವಿ ಅಷ್ಟೇ. ಆಮೇಲೆ ಆರ್ಕೆಸ್ಟ್ರಾದಲ್ಲಿ 2ನೇ ಟೇಕ್ ಇಲ್ಲ. ನಾವು ಫಿಲ್ಮಲ್ಲಿ 25 ಸಲ ಹಾಡ್ತೀವಿ ಒಂದೇ ಸಾಂಗ್ನ. ಆರ್ಕೆಸ್ಟ್ರಾದಲ್ಲಿ ನೀವು ಚೆನ್ನಾಗಿದ್ದರೆ ಅಲ್ಲೇ ಚಪ್ಪಾಳೆ, ಇಲ್ಲದ್ರೆ ಅಲ್ಲೇ ಟೊಮೆಟೊ. ಇಲ್ಲ, ತುಂಬ ಇದೆ. ಅಂದರೆ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ಸ್ ತುಂಬ ಇದೆ. ನನಗೆ ಮನೋಹರ್ ಅವರು ಒಮ್ಮೆ ಸ್ಟುಡಿಯೋಗೆ ಕರ್ಕೊಂಡೋಗಿ, ನಾನು ಸುಮ್ಮನೆ ಅವ್ರ ಹತ್ರ ಹೇಳಿದೆ, ಒಂದು ಸಣ್ಣ ಕೀಬೋರ್ಡ್ ಇತ್ತು, ಇದರಲ್ಲಿ ಪ್ರೋಗ್ರಾಮ್ ಮಾಡ್ಬೋದು ಅಥವಾ ಒಬ್ಬನೇ ಕೂತ್ಕೊಂಡು ಮಾಡ್ಬೋದು ಅಂತ ಯಾವತ್ತೂ ಹೇಳಿದೆ. ಸ್ಟುಡಿಯೋಗೆ ಕರ್ಕೊಂಡೋಗಿ ನನಗೆ ಸಾಂಗ್ ನೋಟ್ಸ್ ಕೊಟ್ಬಿಟ್ಟು ನೀವು ಪ್ರೋಗ್ರಾಮ್ ಮಾಡು ಅಂದರು. ಅದು ಲೈಫಲ್ಲಿ ತುಂಬ ಚಿಕ್ಕದದು, 10,000 ಯಾವುದಕ್ಕೆ ಚಿಕ್ಕ ಕೀಬೋರ್ಡು. ನಾನು ಆ್ಯಕ್ಚುಲಿ ಆ ದಿವಸ ಬೆವ್ತೋಗಿದೆ. ಬಟ್ ಮಾನ ಮರ್ಯಾದೆ ಎಲ್ಲರದ್ದು ಬೈತಾ ಇದ್ದಾರೆ ನನಗೆ ಅಂತ ಆ ದಿವಸ ಪ್ರೋಗ್ರಾಮ್ ಮಾಡಿದೆ. ಫಸ್ಟ್ ಟೈಮ್ ಅದು ಸಾಂಗ್ಸ್ ತುಂಬ ಚೆನ್ನಾಗಿ ಬಂತು, ಯಾವುದೋ TV ಸೀರಿಯಲ್ ಇದು. ಆವತ್ತು ಫಸ್ಟ್ ನನಗೆ ಕಾನ್ಫಿಡೆನ್ಸ್ ನಾನು ಒಬ್ಬನೇ ಕೂತ್ಕೊಂಡು ಮಾಡ್ಬೋದು ಅಂತ ಧೈರ್ಯ ಬಂದಿದ್ದು ಆವತ್ತು. ಯಾಕೆಂದ್ರೆ ಮನೋಹರ್ ಅವರು ಯಾವತ್ತೂ ಹೇಳೋದು, ನೀನು ಹನುಮಂತ ಅಂದ ಆ ಥರ, ನಿನಗೆ ನಿನ್ನ ಸ್ಟ್ರೆಂತ್ ಗೊತ್ತಿಲ್ಲ ಅಂತ. ಸೊ ಆ್ಯಕ್ಚುಲಿ ನನಗಿಂತ ಧೈರ್ಯ ಇರ್ತಿತ್ತು ನನ್ನ ಮೇಲೆ, ಕಾನ್ಫಿಡೆನ್ಸ್ ಇದ್ದಿದ್ದು ಮನೋಹರಿಗೆ. ವಿ ಮನೋಹರು ನನಗೆ ಪರಿಚಯ ಪ್ರೆಸ್ಸಿಂದ. ವಿಟ್ಲ ಅವ್ರು ಮುಂಗಾರಲ್ಲಿ ಇದ್ದರು. ಆಮೇಲೆ ಬೆಂಗಳೂರಲ್ಲಿ ಕಾರ್ಟೂನ್ ಬರಿತಾ ಇದ್ರು, ಅರಗಿಣಿ, ಅದೇ ಅಭಿಮಾನಿ ಪ್ರಕಾಶನ ಅಂತ ಒಂದು. ಸೊ ಅಲ್ಲಿ ಕಾರ್ಟೂನ್ ಬರಿತಾ ಇದ್ದರು. ಮಂಗಳೂರು ಅಂತ ನಾವು ಕ್ಲೋಸ್ ಆಗಿದ್ವಿ. ಸೊ ಇಬ್ಬರು ಆಮೇಲೆ ಸಂಗೀತ ಕ್ಷೇತ್ರಕ್ಕೆ ಬಂದ್ವಿ. ಇಬ್ಬರು ಇದರಲ್ಲಿ ಇರಲಿಲ್ಲ, ಮ್ಯೂಸಿಕ್ ಫೀಲ್ಡಲ್ಲಿ ಇರಲಿಲ್ಲ. ಚಾನ್ಸ್ ಹೌದು. ಅದು ಅವರು ಆರ್ಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಬರೆಯೋ ರೀತಿ ತುಂಬ ಚೆನ್ನಾಗಿದೆ. ಈಸ್ ಅನ್ ಆರ್ಟಿಸ್ಟ್ ಬೇಸಿಕಲಿ. ನನಗೆ ಸ್ಥಾನ ಕೊಡೋಕ್ಕೆ, ಒಂದು ಮ್ಯೂಸಿಷಿಯನ್ ಅಂತ ಮಾಡೋಕ್ಕೆ ಅವರು ದೊಡ್ಡ ಕಾರಣ. ನನಗೆ ವಿಶ್ವನಾಥ್ ಸುವರ್ಣ ತುಂಬ ಫ್ರೆಂಡು. ಸೊ ಅವ್ರನ್ನ ಭೇಟಿಯಾಗೋಕೆ ಹೋಗ್ತಾ ಇದ್ದಂಗೆ ಈ ಪ್ರಶ್ನೆ ಆಗ ಸುಬ್ರಹ್ಮಣ್ಯ ಆಗಲಿ, ಗಣೇಶ್ ಕಾಸರಗೋಡು ಲೇಔಟು, ಇಸ್ ನಾಟ್ ಎ ರೈಟರ್ ಅಲ್ಲ, ಸುಬ್ರಹ್ಮಣ್ಯ ಅಂತ ಇದ್ರು. ಇದ್ರಲ್ಲಿ ಸೀನಿಯರ್, ಈಗ ದೇ ಆರ್ ವೆರಿ ಸೀನಿಯರ್ ಜರ್ನಲಿಸ್ಟು. ಇವರೆಲ್ಲ ಅಲ್ಲಿ ಸೇರ್ತಾ ಇದ್ರು. ಸೊ ಸಂಜೆ ಆಗುವಾಗ ನಾವೆಲ್ಲ ಜೊತೆ ಸೇರ್ತಾ ಇದ್ವಿ. ನಾನು ಆ್ಯಕ್ಚುಲಿ ಒಂದು ಲಿಕ್ಕರ್ ಕಂಪ್ನಿಗೆ ವರ್ಕ್ ಮಾಡ್ತಾ ಇದ್ದಾಗ. ಆಮೇಲೆ ಅಭಿಮಾನಿ ಪ್ರಕಾಶನ, ಇನ್ನೊಂದು ಪ್ರೆಸ್ಸು, ಅಲ್ಲಿ ಎಲ್ಲ ಇವರು ನಮ್ಮ ರವಿ ಬೆಳಗೆರೆ ಅಲ್ಲಿದ್ದರು. ಲಾಟ್ ಆಫ್ ಪ್ರೆಸ್ ಪೀಪಲ್, ಬಾಲಕೃಷ್ಣ ಕಾಕತ್ಕರು. ಸೊ ಈವ್ನಿಂಗ್ ಆಗುವಾಗ ನಾವು ಎಲ್ಲ ಜೊತೆ ಫ್ರೆಂಡ್ಸ್ ಎಲ್ಲ ಜೊತೆ ಸೇರೋದು. ಆ್ಯಂಡ್ ಆಲ್ ಪ್ರೆಸ್ ಸರ್ಕಲ್. ಆ ಟೈಮಲ್ಲಿ ನಾನು ಸಿನಿಮಾದಲ್ಲಿ ಇಲ್ಲ, ಸಿನಿಮಾಗೆ ನನಗೆ ಸಂಬಂಧ ಇಲ್ಲ. ಸ್ವಲ್ಪ ಅಲ್ಲೇ ಆಯಿತು. ಆಮೇಲೆ ಮಾಡ್ಲಿಂಗ್ ಅಂತ ಶುರು ಮಾಡಿದೆ. ಸೊ ತುಳು ಚಿತ್ರದಲ್ಲಿ ಯಾವುದೋ ಹಾಡಕ್ಕೆ ಕರೆದಿದ್ರು, ಯಾರೋ ಬೇರೆ ನಾಯಕ ಇದ್ದಿದ್ದು, ಇದೇ ಇವರು ಫೋಟೋ ತೆಗೆದಿದ್ದು. ಅದೇನೋ ಅವ್ರಿಗೇನೋ ಪ್ರಾಬ್ಲಮ್ ಆಯಿತು ಅಂತ ನಂತರ ಬಂದು ಒಂದು ದಿವಸ ಕರೆದ್ರು. ಓಕೆ, ಡೈಲಾಗ್ ಹೇಳು ಅಂದರು. ಅವ್ರಿಗೆ ಡೈಲಾಗ್ ಶೀಟ್ ಕೊಟ್ಟು ಹೇಳಿದೆ. ಆಯ್ತು, ನೀನು ಆ್ಯಕ್ಟ್ ಮಾಡು ಅಂತ ಹೇಳಿದ್ರು. ಸೊ ಮರು ದಿವಸ ನಾನು ಓವರ್ ನೈಟ್ ಐ ಆಮ್ ಆನ್ ಆ್ಯಕ್ಟರ್.
ಉಮನಾಥ್, ನಮ್ಮ ಉಮನಾಥ್ ಕೊಟ್ಟಿಯನ್ ಅವರು ಈಸ್ ಅ ಪಾರ್ಟ್ ಪ್ರೊಡ್ಯೂಸರು, ಆಮೇಲೆ ಅದರಲ್ಲಿ ವಿಲನ್. ಸೊ ಫ್ರಾಂಕ್ಲಿ ಟೆಲ್ಲಿಂಗ್, ಐ ಡೋಂಟ್ ನೋ, ಫಾರ್ ಮೀ ಡಾಕ್ಟರ್ ಸಿಕ್ಕಿದ್ರೆ ಒಂದು ಖುಷಿ ಏನು ಗೊತ್ತಾ, ಎಲ್ಲರೂ ಫೋನ್ ಮಾಡ್ತಾರೆ, ಗುರು ಕಂಗ್ರಾಟ್ಸ್ ಅಂತ. ಎಲ್ಲ ಟಚ್ ಇಲ್ದವ್ರು ಫೋನ್ ಮಾಡಿ ಮಾತಾಡೋ ಅಂತ ಡೆಫಿನೆಟಾಗಿ ಖುಷಿ ಆಗುತ್ತೆ. ಆಮೇಲೆ ಇನ್ನೊಂದು ನನ್ನ ತಾಯಿಗೆ ಯಾವತ್ತು ನಾನು ಡಾಕ್ಟ್ರ್ ಆಗಬೇಕು ಅಂತ ಸಿಕ್ಕಾಪಟ್ಟೆ ಕಣ್ಣು. ನಾನು ಆ್ಯಕ್ಚುಲಿ PUC ಸೈನ್ಸು, ನನಗೆ ಇಂಜಿನಿಯರ್ ಸೀಟ್ ಸಿಕ್ತು. ಡಾಕ್ಟ್ರಿಗೆ ಆ ವರ್ಷ ಸ್ವಲ್ಪ ಲೇಟ್ ಆಗಿದೆ. ನಾನು ಸತ್ಯಸಾಯಿ ಇನ್ಸ್ಟಿಟ್ಯೂಟಲ್ಲಿ PUC ಮಾಡಿದ್ದು ಬೆಂಗಳೂರಲ್ಲಿ. ಸತ್ಯಸಾಯಿ ಕಾಲೇಜ್ ಮೆಡಿಕಲ್ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗುತ್ತೆ ಅಂತ ಬಂದಿದ್ದಕ್ಕೆ 1 ವರ್ಷ ವೆಯ್ಟ್ ಮಾಡು, ಆ ಕಾಲೇಜಲ್ಲಿ ಹೊಸ ಕಾಲೇಜಲ್ಲಿ ಸೇರೋ ಸ್ವಲ್ಪ ದೊಡ್ಡದಾಗಿ ಜೋರಾಗಿ ಮಾಡ್ತಾರೆ ಅಂತ ಹೇಳಿ 1 ವರ್ಷ ಸ್ಟಾಪ್ ಗ್ಯಾಪ್ ಅಂತ ನಾನು ಗೌರ್ಮೆಂಟ್ ಕಾಲೇಜಿಗೆ ಬಂದಿರೋದು. ಆ 1 ವರ್ಷ ನಾನು ಟೋಟಲ್ ಚೇಂಜ್ ಮಾಡಿ, ಆ್ಯಕ್ಚುಲಿ ಸಂಗೀತದ ಹುಚ್ಚು, ಮ್ಯೂಸಿಕ್ ಹುಚ್ಚಿದೆಯಲ್ಲ, ಇದು ಕಂಟಿನ್ಯೂ ಮಾಡೋಕ್ಕೆ ಬಿಟ್ಟೇ ಇಲ್ಲ. ಮಜಾ ಅಂದರೆ ಅದೇ ಮ್ಯೂಸಿಕ್ ಹುಚ್ಚಿ ಇವತ್ತು ಡಾಕ್ಟ್ರೇಟ್ ಪಡ್ತು ಅಲ್ಲ, ಅದು ಉಲ್ಟಾ. ಯಾವುದಾ ಗೊತ್ತು, ಮೈ ಮಮ್ಮಿ ವಾಸ್ ದ ಹ್ಯಾಪಿಯೆಸ್ಟ್. ಯಾಕೆಂದರೆ ಅವರು ಯಾವಾಗಲೂ ಮೊನ್ನೆ ತನಕ ಹೇಳೋದು, ಯಾಕೆಂದರೆ ಏನಾಗುತ್ತೆ ಅಂದರೆ ಈಗ ಅಕಾಡೆಮಿಕ್ಸಿಂದ ಬಂದವರು ಅವರೆಲ್ಲ ಆ ಟೈಮಲ್ಲಿ ದೇ ಆರ್ ಡಬಲ್ ಗ್ರ್ಯಾಜುಯೇಟ್ಸ್. ಆಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ 2nd ಪೋಸ್ಟಲ್ಲಿ ಇದ್ರು ಅವರು ಆ ಟೈಮಲ್ಲಿ. ಸೊ ಅವ್ರಿಗೇನೋ ಮಕ್ಕಳೇನೋ ಡಾಕ್ಟರ್ ಆಗಬೇಕು ಅಂತ. ನಾನು ಇನ್ನೊಬ್ಬ ತಮ್ಮನೇನು ಡಾಕ್ಟರ್ ಮಾಡಿದ್ರು, ಅವನು ಅಷ್ಟೇ ಡಾಕ್ಟರ್ ಮಾಡ್ದ, ಆಮೇಲೆ ಈಗ ಚಾನಲ್ ನಡೆಸ್ತಾ ಇದ್ದಾರೆ ಹೌದು. ಸೊ ಅದಕ್ಕೆ ಯಾವತ್ತು ನಮ್ಮದು ಮಕ್ಕಳದು ದೇ ಆರ್ ಮೇಡ್ ಸ್ಪೆಸಿಫಿಕ್. ಒಂದು ದೇವರು ಮಾಡೋ ಪ್ರತಿಯೊಬ್ಬರನಿಗೆ ಒಂದು ಕಲೆ ಕೊಟ್ಟಿರ್ತಾರೆ, ಯಾವುದಾದ್ರೂ ಒಂದು ಬಿಸ್ನೆಸ್ ಆಗಲಿ ಸ್ಪೋರ್ಟ್ಸ್ ಆಗಲಿ. ಬಟ್ ನಾವು ನಮ್ಮ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ ಅವ್ರ ಕನಸುಗಳಿರ್ತವೆ, ಅದಕ್ಕೆ ತಳ್ತಾರೆ. ಸೊ ಏನಾಗುತ್ತೆ ಅಂದರೆ ನಮ್ಮ ಹಳೆ ಗುರುಕುಲದಲ್ಲೆಲ್ಲ ಗುರುಗಳು ಡಿಸೈಡ್ ಮಾಡೋದು, ಇವನು ಯಾವುದಲ್ಲಿ ಚೆನ್ನಾಗಿದ್ದಾನೆ, ಇವನು ಬ್ರಾಹ್ಮಣ, ಇವನು ಕ್ಷತ್ರಿಯ, ಗುರುಗಳು ಡಿಸೈಡ್ ಮಾಡೋದು ಅವ್ರ IQ ನೋಡಿ, ಇವನು ಇದಕ್ಕೆ ಫಿಟ್ಟು ಅಂತ ಗುರುಗಳು. ಈಗ ಹಂಗಲ್ಲ, ನನ್ನ ಹತ್ರ ದುಡ್ಡಿದೆ, ನಾನು ಅವ್ನ ಮಗನನ್ನು ಡಾಕ್ಟರ್ ಮಾಡ್ತೀನಿ ಅಂತ, ಅವ್ನು ಏನು ಮಾಡೋಕ್ಕಾಗತ್ತೆ? ಸೊ ಬೇಸಿಕಲಿ ಅದೇ ಹೇಳೋದು, ಮಕ್ಕಳಿಗೆ ದೇ ಹ್ಯಾವ್ ಟು ಡಿಸೈಡ್ ಫಾರ್ ದೆಮ್ಸೆಲ್ಸ್. ಅದೇನೋ ಇನ್ನೊಬ್ರು ಡಿಸೈಡ್ ಮಾಡೋಕ್ಕಿದ್ರೆ ಡೆಫಿನೆಟಾಗಿ ಹಾಳಾಗುತ್ತೆ. ಬಿಕಾಸ್ ಎವ್ರಿಬಡಿ, ನಾನು ಚಿಕ್ಕವನಿರುವಾಗ ಇಂಜಿನಿಯರ್ ಅಥವಾ ಡಾಕ್ಟ್ರು ಆಗದಿದ್ರೆ ಅವ್ನು ಮನುಷ್ಯನಲ್ಲ, ತಪ್ಪಿದ್ರೆ ಲಾಸ್ಟ್ ಲಾಯರ್, ಇಲ್ಲದ್ರೆ ಬೇರೆಯವ್ರ ಮನುಷ್ಯರೇ ಅಲ್ಲ ಅಂತ ಇತ್ತು. ಅವ್ರಿಗೆ ಐ ಥಿಂಕ್ ನಮ್ಮ ಕಮ್ಯುನಿಟಿಯಲ್ಲಿ ಹುಡುಗಿರು ಸಿಗ್ತಾ ಇರಲಿಲ್ಲ. ಸೊ ತುಂಬ ಜನ ಮದುವೆಗೋಸ್ಕರ ಡಾಕ್ಟರ್ ಮಾಡ್ತಾಯಿದ್ರು, ಸಾಲ ಮೂಲ ಮಾಡಿ. ಕಾಂಪಿಟಿಷನ್ಗೆ ಲೈಫ್ ಸ್ಟೇಜ್ ಅಂದರೆ ಐತೆ. ಫಸ್ಟು ಗೌರ್ಮೆಂಟ್ ಕಾಲೇಜು ಅರ್ಮಾನ್ ಪಿಕ್ಚರ್ದು ಒಂದು ಸಾಂಗು, ಜೀವನ್ ಮೀಟಾನ ಹೈ ಅಂತ. ಬಟ್ ಆ್ಯಕ್ಚುಲಿ ಸ್ಟೇಜಲ್ಲಿ ಹೇಳ್ಬೇಕಂದ್ರೆ ತೆರಿ ಕಸಮ್ ಫಿಲ್ಮ್ ಇದು, ಏ ಜಮೀ ಗರೆ ಆಸಮಾ ಗಾರ. ಈಗ ಸ್ವಲ್ಪ ಫ್ರೀಯಾಗಿ ಆಡೋದು ನಿಲ್ಲಿಸ್ಬಿಟ್ಟಿದ್ದೀನಿ. ರೆಕಾರ್ಡಿಂಗಲ್ಲಿ ರೆಕಾರ್ಡ್ ಆಗುತ್ತೆ, ಅದು ಹೆಂಗೆ ಕೇಳಬೇಕು ಅನ್ನೋದು ಇನ್ನೊಂದು ಡಿಪಾರ್ಟ್ಮೆಂಟ್. ನಾನು ಹೇಳೋದೇ ಮ್ಯೂಸಿಕಲ್ಲಿ ತುಂಬ ಡಿಪಾರ್ಟ್ಮೆಂಟ್ ಇದೆ. ಒಂದು ಕಂಪೋಸಿಂಗ್ ಬೇಸಿಕಲಿ, ಆಮೇಲೆ ಅರೇಂಜ್ಮೆಂಟ್ಸ್ ಅಂತ ಬರುತ್ತೆ. ಅರೇಂಜ್ಮೆಂಟ್ಸ್ ಆದಮೇಲೆ ಸಪ್ರೇಷನ್ ಆಫ್ ನೆಕ್ಸ್ಟ್ ವಿಲ್ ಬಿ ನೆಕ್ಸ್ಟ್ ದ ಮಿಕ್ಸಿಂಗ್ ಆದಮೇಲೆ ಮಾಸ್ಟರಿಂಗ್. ಸೊ ಈ ಒಂದೊಂದು ಮಿಕ್ಸಿಂಗ್ ಆದಮೇಲೆ ಎಡಿಟಿಂಗ್ ಇದೆ, ಮ್ಯೂಸಿಕ್ ಎಡಿಟಿಂಗ್ ಅಂತ ಬರುತ್ತೆ. ಆಮೇಲೆ ಇದು ಯಾವ ಸಿಸ್ಟಮ್ ನಮ್ಮಲ್ಲಿ ಇವತ್ತಿಗೆಲ್ಲ ಒಬ್ಬೊಬ್ಬರೇ ಮಾಡೋದು. ಸೊ ಓನ್ಲಿ ಥಿಂಗ್, ಅದನ್ನು ನೀವು ಕಲಿತಾ ಹೋದ ತಕ್ಷಣ ನೀವು ಯು ನೋ ಹೌ ಟು ಸಪ್ರೇಟ್ ದ ಫ್ರೀಕ್ವೆನ್ಸೀಸ್. ಕಿವಿಗೆ ಯಾವ್ದು ಚೆನ್ನಾಗಿ ಕೇಳುತ್ತೆ, ಅಥವಾ ಎಲ್ಲ ಇನ್ಸ್ಟ್ರೂಮೆಂಟ್ ಕರೆಕ್ಟಾಗಿ ಕ್ಲೀನಾಗಿ ಕೇಳಬೇಕು ಅಂತ ಇರುತ್ತೆ. ನಿಮ್ಮ ಏನು ಆರ್ಕೆಸ್ಟ್ರೈಸೇಷನ್ ಅಥವಾ ಅರೇಂಜ್ಮೆಂಟ್ಸ್ ಮಾಡಿರ್ತೀರ, ಅದು ತುಂಬ ಚೆನ್ನಾಗಿ ಕೇಳಬೇಕು ಅಂದರೆ ಯು ಹ್ಯಾವ್ ಟು ವರ್ಕ್ ಆನ್ ಇಟ್. ಇಟ್ಸ್ ಅ ಇಯರ್ಸ್ ಕಿವಿ. ಅಲ್ಲ, ಆ ಥರ ಮಾಡಿದ್ರೆ ತಪ್ಪಾಗತ್ತೆ. ಬಟ್ ಯೂಶ್ವಲಿ ಸಪ್ರೇಷನ್ ಅಂತ ಇದೆ, ದ ಸಪ್ರೇಷನ್ ಆಫ್ ಇನ್ಸ್ಟ್ರೂಮೆಂಟ್ಸ್, ಅದು ಮಾಡ್ತೀವಿ ಡೆಫಿನೆಟ್ಲಿ. ಹಾಂ, ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಮೂವಿ. ಒಂದು ಮೂವಿ, ಇನ್ನೊಂದು ಕೆಲವ್ರಿಗೆ ಏನಂದರೆ ಹೊಸತನ ಏನೋ ಬೇರೆ ಥರ ಮಾಡಬೇಕು ಅಂತಲೇ ಮಾಡ್ತಾರೆ ಫೋರ್ಸಿಬ್ಲಿ. ಅದು ಬಿಟ್ಟರೆ ಕೆಲವುದು ಚಿತ್ರಕ್ಕೋಸ್ಕರ ಮಾಡ್ತಾರೆ, ಚಿತ್ರಕ್ಕೆ ಬೇಕು ಅಂತ. ಯಾಕಂದ್ರೆ ಚಿತ್ರಕ್ಕೆ ರೂಲ್ ಇಲ್ಲ, ಸಾಹಿತ್ಯ ಚೆನ್ನಾಗಿರಬೇಕು ಅಥವಾ ರೂಲ್ ಇಲ್ಲ. ಚೇಂಜ್ ಇದ್ದೇನೆ. ಇವತ್ತು ಒಳ್ಳೆ ಸಾಹಿತ್ಯಗಳು ಬರ್ತಾ ಇದ್ದಾವೆ, ಕೆಟ್ಟ ಸಾಹಿತ್ಯಗಳು ಮುಂಚೆನೂ ಅಷ್ಟೇ ಇತ್ತು. ಕೆಟ್ಟ ಸಾಹಿತ್ಯನೂ ಬರ್ತಾ ಇತ್ತು, ಒಳ್ಳೆ ಸಾಹಿತ್ಯನ. ಒಳ್ಳೇದು ಉಳಿಯುತ್ತೆ, ಕೆಟ್ಟದು ಮರ್ತೋಗ್ಬಿಡ್ತೀವಿ.
ಈಗ ಒಂದು ನನಗೆ ಇಷ್ಟ ಆಗಲ್ಲ. ನಾನು ಮಾಡ್ತೀನಿ, ಮಾಡಿದಾಗ ಇಷ್ಟ ಆಗತ್ತೆ, ಇಷ್ಟಪಟ್ಟೆಲ್ಲ ಮಾಡ್ತೀನಿ. ಎಲ್ಲ ಮುಗಿದ ನಂತರ ಅಯ್ಯೋ ಇದೇನಾ ಅಂತ ಅನ್ನೋ ಬರುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಬರಲ್ಲ, ಅದು ಕ್ರಿಯೇಟರ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಇನ್ನೊಂದು ವೈಯಕ್ತಿಕ ಪ್ರಶ್ನೆ. ನೀವು ಸಿನಿಮಾ ರಂಗಕ್ಕೆ ಹೋಗಿದ್ದೀರಿ, ಇಷ್ಟೆಲ್ಲ ನಿಮ್ಮ ಸಹೋದರರನ್ನು ಯಾಕೆ ನೀವು ಇಂಟ್ರೊಡ್ಯೂಸ್ ಮಾಡಲಿಲ್ಲ? ನಾವು ಕಾಂಪಿಟೇಷನ್ ನಾವೇ ತಕೊಂಡು ಹೋಗೋದಾ? ಎಲ್ಲ ಅಣ್ಣಂದಿರು. ಇಲ್ಲ, ಎವ್ರಿಬಡಿ ಇಸ್ ಮೇಡ್ ಡಿಫರೆಂಟ್. ವಿದ್ಯಾರ್ಥಿಗಳಿಗೆ ಏನಾದರೂ ಸ್ಟೂಡೆಂಟ್ಸ್ ಎಲ್ಲ ಕ್ವಶನ್ ಹೇಳಿ. ಒಂದು ನಿಮಿಷ ಸೈಲೆನ್ಸ್ ಪ್ಲೀಸ್, ಸೈಲೆನ್ಸ್. ಬೈತಾ ಇದ್ರು, ಬಾಯಿ ಬಂದು ಬೈತಾ ಇದ್ರು. ಇಲ್ಲ, ಸಪೋರ್ಟ್ ಇರಲಿಲ್ಲ. ಒಪ್ಸಿ ನಾವು ಮನೇಲಿ ಹೇಳಿದ್ ಕೇಳ್ತಾ ಇರ್ಲಿಲ್ಲ ಅಷ್ಟೇ. ಒಪ್ಸೋದು ಎಲ್ಲಿ ಬರುತ್ತೆ. ಏನಾಗಿದೆ ಅಂದರೆ ಅವರಿಗೆ ಫೈನಲ್ ಅವ್ರಿಗೆ ಏನು ಗೊತ್ತು, ನಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಅವರಿಗೆ. ಮನೇಲಿ ಹೊರಡೆ ಹೋಗ್ತಾ ಇದ್ದೀನಿ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಅಂದರೆ ಮನೇಲಿ ಡೆಫಿನೆಟ್ ಆಗಿ ದೇ ವಾಸ್ ಅಬ್ಸಲ್ಯೂಟ್ ನೋ ಸಪೋರ್ಟ್, ಝೀರೋ ಸಪೋರ್ಟ್. ನನ್ನ ಮಾವ ಒಬ್ಬರು ಸಪೋರ್ಟ್ ಮಾಡಿದರು ಹೋಟ್ಲ್, ಯಾಕಂದರೆ ಅಲ್ಲೇ ಹಾಡ್ತಾ ಇದ್ದೆ ನಾನು. ಅವರು ಓಕೆ, ಯಾಕಂದರೆ ಅವರಿಗೆ ಸ್ವಲ್ಪ ಆರ್ಟ್ ಇದಿತ್ತು, ಇಂಟ್ರೆಸ್ಟ್ ಇತ್ತು. ಮನೆಯಲ್ಲಿ ಇಲ್ಲ 100%. ಅವರು ನನ್ನ ಹಾಳಾಗ್ತೀನಿ, ನನ್ನ ಫ್ಯೂಚರ್ ಹಾಳಾಗುತ್ತೆ ಅನ್ನೋ ಭಯದಲ್ಲಿ. ತಪ್ಪಂತ ಅಲ್ಲ, ಅವ್ರು ಅಂದ್ಕೊಳ್ತಾರೆ. ಈ ಉತ್ತರ ನಿಮಗೆ ವಿದ್ಯಾರ್ಥಿಗಳಿಗೆ ತುಂಬ ಖುಷಿಯಾಗಿರ್ಬೋದು ಅಂತ ಅನಿಸ್ತದೆ. ಡೆಫಿನೆಟ್ ಚೇಂಜ್ ಆಗುತ್ತೆ. ಯಾವತ್ತು 10 ಜನ ಬಂದು ಅವರಿಗೆ ಖುಷಿಯಾಗಿರಲ್ಲ, ಬಟ್ ಏನಾಗುತ್ತೆ ಅಂದರೆ ಬೇರೆಯವ್ರು ಬಂದು ನಿಮ್ಮ ಮಗ ಹಂಗೆ ಹೇಳಿದ ತಕ್ಷಣ ಅವ್ರಿಗೆ ಖುಷಿ ಆಗುತ್ತೆ. ಯಾರು ನಮ್ಮವರನ್ನು ನಾವು ಹೊಗಳಿದಾಗ ಅವ್ರಿಗೆ ಖುಷಿ ಆಗುತ್ತೆ. ಬಟ್ ಇಂಟರ್ನಲ್ಲಿ ನಾವು ಹೇಳಬೇಕಂದ್ರೆ ಐ ನೆವರ್ ಥಾಟ್ ದೇ ವೇರ್ ಹ್ಯಾಪಿ ವಿತ್ ಮೀ ಡೂಯಿಂಗ್ ಮ್ಯೂಸಿಕ್. ಇಲ್ಲ, ಇಲ್ಲಿ ಏನಾಗುತ್ತೆ ಅಂದರೆ ಕಲೆಯಲ್ಲಿ ಕಾಂಪಿಟಿಷನ್. ಈಗ ನಿಮ್ಮಲ್ಲಿ ಏನಾಗುತ್ತೆ, ಪ್ರೋಗ್ರಾಮ್ ತೆತ್ತೊಂಡೆ ಆ್ಯಕ್ಚುಲಿ ಅಂತ ಕಮ್ಮಿಟ್ ಹೋದ್ ಎತ್ತೊಂಡು ಅವು ಆ್ಯಕ್ಚುಲಿ ಇಂಕ್ ಬರೋಡಿತ್ತಂడి. ಇದು ಪ್ರತಿಯೊಬ್ಬ ಕಲಾರಂಗದಲ್ಲಿ ಇರುತ್ತೆ. ಯಾರಿಗೆ ಅವಕಾಶ ಸಿಕ್ಕಿಲ್ವಾ ಅವ್ರಿಗೆ ನಾವು ಅವಕಾಶ ಸಿಕ್ಕಿಲ್ಲ ಅಂತ. ಬಟ್ ನೀವು ಹೇಳಿದ್ದು ಹೆಂಗೆ ಅಂದರೆ ಸಿಂಗರ್ಸ್ ಪ್ರೂವ್ ಮಾಡಿದರೆ ಡೆಫಿನೆಟ್ ಆಗಿ ಮುಂದೆ ಹೋಗ್ತಾನೆ ಇರ್ತಾರೆ. ಈ ಡೈಲಾಗ್ ಹೇಳಿದವರು ಅಂದರೆ 100% ಅದು ಅನ್ಸ್ಯಾಟಿಸ್ಫ್ಯಾಕ್ಟರಿ. ಅಂದರೆ ಕಾರಣ ಹೇಳ್ತೀನಿ. ಈಗ ನಾನು ಎಂಟ್ರಿ ಆಗುವಾಗ ಕನ್ನಡ ಸಿಂಗರ್ಸ್ ಇರಲಿಲ್ಲ. ಇಟ್ ವಾಸ್ ಓನ್ಲಿ SP ಬಾಲಸುಬ್ರಹ್ಮಣ್ಯಂ. 90% ಆಫ್ ದ ಸಾಂಗ್ಸ್ ಆರ್ ಸಂಗ್ ಬೈ SP ಬಾಲಸುಬ್ರಹ್ಮಣ್ಯಂ. ಅಪರೂಪಕ್ಕೆ ಕನ್ನಡ ಸಿಂಗರ್ ಅಂದರೆ ಮಂಜುಳಾ ಗುರುರಾಜ್ ಬಿಟ್ಟರೆ ನನಗೆ ಹೇಳಿದೆ ಇಟ್ಸ್ ಆಲ್ವೇಸ್ ಜಾನಕಿ, ವಾಣಿ ಜಯರಾಮ್. ಯಾರು ಕನ್ನಡ ಸಿಂಗರ್ ಇರಲಿಲ್ಲ. ಕನ್ನಡ ಸಿಂಗಿಗೆ ಇತ್ತೀಚೆಗೆ ಅವಕಾಶ ಸಿಕ್ಕಿದೆ. ಏನಾಗುತ್ತೆ, ನೀವು ಈ ಕಂಪ್ಲೇಂಟ್ ಕೇಳಿದಾಗ ನನಗೆ ನೆನಪಿದೆ ಅದು. ಕೆಲವು ಸಿಂಗರ್ಸ್ ಬಂದು ಪ್ರೆಸ್ಸಲ್ಲೆಲ್ಲ ಅಯ್ಯೋ ಕನ್ನಡದಾಗ ಅವಕಾಶ ಇಲ್ಲ, ಆಮೇಲೆ ಅವಕಾಶ ಕೊಟ್ಟರೆ ಇಲ್ಲ, ಒಳ್ಳೆ ಸಾಂಗ್ ನಮ್ಗೆ ಕೊಡ್ತಾ ಇಲ್ಲ. ಸಾಂಗ್ ಒಳ್ಳೇದು ಮಾಡೋದು ಅವ್ರ ಹತ್ರ ಬಿಟ್ಟಿದೆ, ಅವ್ರಿಗೆ ಬಿಟ್ಟಿದ್ದು ಒಬ್ಬ ಸಿಂಗರು. ಆಮೇಲೆ ಅವಕಾಶ ಒಮ್ಮೆ ಸಿಕ್ಕಿದ್ರೆ ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ, ಈಗ ನಾನು ಒಂದೊಂದು ಸಾಂಗ್ ಕೊಟ್ಟಿದ್ದೀನಿ. ಜೋಗಿ ಸುನೀತಾ ಫಸ್ಟ್ ಸಾಂಗ್ ಇಟ್ಟು ಇವತ್ತು ಇದ್ರೆ ಅನ್ನೋದು. ಬಟ್ ಫಸ್ಟು ಐ ಥಿಂಕ್ ಐ ಗಿವ್ ಅನ್ ಆಪರ್ಚುನಿಟಿ. ಶಮಿತಾ ಮಲ್ನಾಡ್ ಆಗಲಿ, ಚೈತ್ರ ಆಗಲಿ, ಐ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಅಟ್ ಲೀಸ್ಟ್ ಅಬೌಟ್ 60 ನ್ಯೂ ಸಿಂಗರ್ಸ್. ನಮ್ಮ ಮೊಹಮ್ಮದ್ ಹನೀಫನ ಹಾಡಿಸಿದ್ದೀನಿ, ಶ್ರೀಕಾಂತನ ಹಾಡಿಸಿದ್ದೀನಿ, ನಮ್ಮ ಶ್ರೀನಿವಾಸು, ಇವರು ಮುಲ್ಕಿ, ರವಿನೂ ಹಾಡಿಸಿದ್ದೀನಿ ನಾನು. ಇಲ್ಲಿ ಲೋಕಲ್ ಹಾಡಿಸಿದ್ದೀನಿ, ತುಂಬ ಹಾಡಿಸಿದ್ದೀನಿ. ಕೃಷಿ ಅವರೇ ನಾವು ವಿ ಕ್ಯಾನ್ ಟೆಲ್ ದೆಮ್ ಓಕೆ, ಕೃಷಿ ಅವರೇ ಮಾಡ್ಕೋಬೇಕು. ಅವಕಾಶ ಕೊಡ್ಬೋದು ಒಂದು. ಇಲ್ಲಿ ಪ್ರಾಬ್ಲಮ್ ಆಗ ಹೇಳಿದ್ದು ಅವಕಾಶ ಸಿಕ್ಕಿದವ್ರು ಹೇಳೋದು ನಮ್ಮನ್ನು ಹಾಡಿಸ್ತಾ ಇಲ್ಲ ಅಂತ. ಏನಾಗುತ್ತೆ, ರೂಲ್ಸ್ ಇಲ್ಲ, ಇಲ್ಲಿಯವ್ರನ್ನ ಹಾಡಿಸ್ಬೇಕು, ಅಲ್ಲಿಯವ್ರನ್ನ ಹಾಡಿಸ್ಬೇಕು. ಅಲ್ಲಿ ಅವ್ರು ಜಾಸ್ತಿ ತಗೋತಾರೆ. ಏನಕ್ಕೆ ಪ್ರೊಡ್ಯೂಸರ್ ಅವ್ರಿಗೆ ಜಾಸ್ತಿ ಕೊಟ್ಟು ಹಾಡಿಸ್ತಾರೆ? ಚೆನ್ನಾಗಿ ಹಾಡ್ತಾರೆ ಅಂತ ಹಾಡಿಸು. ಏನು ಇಲ್ಲ, ಜನರಿಗೆ ಹುಚ್ಚಿಲ್ಲ ಸುಮ್ಮನೆ ಜಾಸ್ತಿ ದುಡ್ಡು ಕೊಡೋದು. ಇಲ್ಲಿ ಓನ್ಲಿ ಥಿಂಗ್ ಇಸ್, ಡೆಫಿನೆಟ್ ಆಗಿ ಹೇಳ್ತೀನಿ, ದೇರ್ ಇಸ್ ಎ ಡರ್ತ್ ಫಾರ್ ಟ್ಯಾಲೆಂಟ್ಸ್ ಕಮ್ಮಿ ಇದ್ದಾರೆ. ಈಗ ಇಲ್ಲಿ ಕುತ್ಕೊಂಡು ಇಲ್ಲಿ ರಿಯಾಲಿಟಿ ಶೋಸಲ್ಲಿ ಹೊಗಳ್ತಾರಲ್ಲ, ಈಗ ನಾವು ಹೊಗಳ್ತೀವಿ. ಇಲ್ಲಿ ನಿಮಗೆ ನೀವು ಗೆದ್ದರೆ ಪಾಲಿಟಿಕ್ಸ್ ನಡೆದಿಲ್ಲ, ಇನ್ನೊಬ್ಬ ಗೆದ್ದರೆ ಡೆಫಿನೆಟ್ ಆಗಿ ಪಾಲಿಟಿಕ್ಸ್ ನಡೆಯುತ್ತೆ. ನೀವು ಎಲ್ಲರೂ ಗೆಲ್ಸೋಕ್ಕಾಗಲ್ಲ. ಯಾರೆಲ್ಲ ಸೋತಿದ್ದಾರೆ ಅವ್ರಿಗೆ ಕರೆಕ್ಟ್ ಗೊತ್ತದೆ, ಜಡ್ಜಸ್ಗೆ ಗೊತ್ತಿಲ್ಲ, ನಾನೇ ಬೆಸ್ಟು ಅಂತ ಅವರೇ ತಿಳ್ಕೊಂಡಿರ್ತಾರೆ. ನಿಮಗೆ ಆಗ ಹೇಳಿದ್ರಲ್ಲ ಏನಕ್ಕೆ ಹೋಗ್ತಾ ಇಲ್ಲ ಅಂತ, ನಿಮಗೆ ಪಬ್ಲಿಸಿಟಿ ಬಂದ ತಕ್ಷಣ ನಿಮ್ಗೆ ಕಲಿಕೆ ಕಮ್ಮಿ ಆಗುತ್ತೆ.
ಫಸ್ಟು ನಮ್ಗೆ ಎಷ್ಟು ನಿಮ್ಮ ಆನ್ಸರ್ ಕಲಿಯೋದು ಕಮ್ಮಿ ಆಗುತ್ತೆ. ಪ್ರೋಗ್ರಾಮಿಗೆ ನನಗೆ ಎಷ್ಟು ಕೊಡ್ತೀರಾ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಕಲಿಯೋದು ಕಟ್ ಆಗುತ್ತೆ. ಯಾಕಂದರೆ ಆಮೇಲೆ ಅವರು ಹೊಗಳಿದ್ರು, ಇವ್ರು ಹೊಗಳಿದ್ರು, ಅವರು ಹೊಗಳ್ತಾರಪ್ಪ, ಎಷ್ಟು ಹೊಗಳ್ತಾರ ಹೊಗಳಿದವ್ರಿಗೆ ಗೊತ್ತು, ಏನಕ್ಕೆ ಹೊಗಳ್ತಾರ ಹೊಗಳಿದವ್ರಿಗೆ ಗೊತ್ತು. ಯಾಕಂದ್ರೆ ಬೈದ ಜನರು ಬೈತಾರೆ. ಸೊ ಡೆಫಿನೆಟಾಗಿ ರಿಯಾಲಿಟಿ ಶೋಸಲ್ಲಿ ಅವರು ಹೊಗಳ್ತಾರೆ, ಅದನ್ನು ಸೀರಿಯಸ್ ಆಗಿ ಯಾವತ್ತು ತಗೋಬಾರ್ದು. ಯಾರು ಡಿಸೈಡ್ ಮಾಡ್ಬೋದು, ಡೈರೆಕ್ಟ್ರು ಡಿಸೈಡ್ ಮಾಡ್ಬೋದು. ಇಟ್ಸ್ ಎ ಟೀಮ್ ವರ್ಕ್, ಯಾರನ್ನು ಮಾಡೋಣ ಅಂತ. ಬಟ್ ಫೈನಲ್ ಸೇರೋದು ಮ್ಯೂಸಿಕ್ ಡೈರೆಕ್ಟರ್ ಇಫ್ ಈಸ್ ಸ್ಟ್ರಾಂಗ್. ಸ್ಟೂಡೆಂಟ್ಸ್ ಏನು ನೋ ಕ್ವೆಶನ್ಸ್, ಐ ಡೋಂಟ್ ನೋ. ಸ್ಟೂಡೆಂಟ್ಸ್ ಐ ಆಮ್ ರಿಯಲಿ ಡಿಸಪಾಯಿಂಟ್ ವಿತ್ ಸ್ಟೂಡೆಂಟ್ಸ್. ಅವ್ರು ಮೊದಲು ಮಾಡಿದ್ದಾರೆ ಹಾಗೆ. ನನಗೆ ಏನೋ ಅನ್ಸೋದು ಕೊಡ್ಬೇಕು ಗೊತ್ತಿಲ್ಲ. ನೀವು ಸಮುದ್ರದಲ್ಲಿ ಮೀನು ಹಿಡಿಯೋರನ್ನು ಕರ್ಕೊಂಡು ನೀವು ನಮ್ಮ ಕೆರೆಯಲ್ಲಿ 2 ಮೀನಿದೆ ಅಂತ ಹೇಳ್ದಂಗೆ ಆಗತ್ತೆ. ಇಟ್ಸ್ ಎ ಟೋಟಲ್ ಡಿಫ್ರೆಂಟ್ ಬಾಲ್ ಗೇಮ್. ಇಲ್ಲಿ ಸಣ್ಣ ಜಾಗ ಅದು, ಇಲ್ಲಿ ಬೆಳೆಯೋಕ್ಕೆ ಇಷ್ಟೇ ಜಾಗ, ಅದಕ್ಕಿಂತ ಜಾಸ್ತಿ ಬೆಳೆಯೋಕ್ಕಾಗಲ್ಲ. ಬೆಳೆಯೋದು ಯಾವತ್ತು ದೊಡ್ಡದಾಗಿ ಬೆಳಿಬೇಕು. ಇಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಚಿತ್ರಗಳು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಒಂದು ಮಿತಿ ಇದೆ, ಇಲ್ಲಿ ಒಂದು ಮಿತಿ ಅಂತ ಇದೆ. ಅದಕ್ಕಿಂತ ಜಾಸ್ತಿ ಮಾರ್ಕೆಟ್ ಅಥವಾ ಡಿಮ್ಯಾಂಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸುದೀರ್ಘವಾದಂತಹ ಒಂದು ನಂತರ ಮೆಸ್ಮರೈಸ್ ಸಂಗೀತ ನಿರ್ದೇಶನದಲ್ಲಿ ಮೆಸ್ಮರೈಸ್ ಮಾಡ್ತಾರಂತ ಎಣಿಸಿದ್ವಿ. ಅವರಾಗಿ ಹೇಳಿಕೊಂಡ್ರು ನಾವು ಚೆನ್ನಾಗಿ ಮಾತಾಡೋದಿಲ್ಲ, ಭಾಷಣ ಮಾಡೋದಿಲ್ಲ ಅಂತ. ಬಟ್ ಎಷ್ಟು ಜನ ನಕ್ಕರು, ಎಷ್ಟು ಜನ ಖುಷಿ ಪಟ್ಟರು, ಎಷ್ಟು ಜನಕ್ಕೆ ರೋಮಾಂಚನ. ये ज़मीं गा रही है, आसमां गा रहा है, साथ मेरे ये सारा जहां गा रहा है. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.